ಸುದೀರ್ಘವಾಗಿ 40 ವರ್ಷಗಳ ಕಾಲ ಪುತ್ತೂರಿನಲ್ಲಿ ಒಂದು ಹೋಟೆಲ್ ಹೆಸರು ಮಾಡಿದೆ, ಶುಚಿರುಚಿಯಾದ ಆಹಾರವನ್ನ ಸರ್ವ್ ಮಾಡಿಕೊಂಡು ಹೆಸರು ಮಾಡಿದೆ ಅಂತ ಹೇಳಿದೆ. ಸ್ಥಳವನ್ನು ಬಿಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಬಿಡ್ತಾ ಇದ್ದೇವೆ. ಎತ್ತ ಬೇಜಾರಾವೊಂದುಂಡು ಬೇಲೆ ಒಲ್ಲ ಇಜ್ಜಿ ಮದ್ಮೆ ಆತಂಡು ಒಂಜಿ ಖರ್ಚಿಗೆ ದಾಲಕ್ ಆವೊಂದಿತ್ತಂಡು ನನ್ನ ಬೇತೆ ಓಪನ್ ಅಂಡ ಬರ್ತೆ. ನೀವು ಗಣೇಶ್ ಪ್ರಸಾದ್ನ ಕಡೇ ದಿನ ಇವತ್ತು ಎಲ್ಲರಿಗೂ ನಮಸ್ತೆ. ಅನ್ನಪೂರ್ಣೆ ಸದಾಪೂರ್ಣೆ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಪುತ್ತೂರಿನಲ್ಲಿ ಒಂದು ಹೋಟೆಲ್ ಹೆಸರು ಮಾಡಿದೆ, ಶುಚಿರುಚಿಯಾದ ಆಹಾರವನ್ನ ಸರ್ವ್ ಮಾಡಿಕೊಂಡು ಹೆಸರು ಮಾಡಿದೆ ಅಂತ ಹೇಳಿದೆ. ಅದು ಎಲ್ಲರಿಗೆ ನೆನಪು ಬರುವಂಥದ್ದು, ಮೊದಲಿಗೆ ನೆನಪು ಬರುವಂಥದ್ದು ನ್ಯೂ ಗಣೇಶ್ ಪ್ರಸಾದ್ ಅನ್ನುವಂಥ ಹೋಟೆಲ್. ಇದೀಗ ಅದು ಸ್ಥಳಾಂತರಗೊಂಡಿದೆ. ಹಾಗಾದ್ರೆ ಬನ್ನಿ ಈ ಹೋಟೆಲ್ನ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಂಡು ಬರೋಣ. ಬನ್ನಿ. ನ್ಯೂ ಗಣೇಶ್ ಪ್ರಸಾದ ಮಾಲಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸುಮಾರು 40 ವರ್ಷಗಳಿಂದ 1984ರಲ್ಲಿ ಪ್ರಾರಂಭ ಆಗಿದೆ. ನಮ್ಮ ತಂದೆಯವರು ದಿವಂಗತ ನರಸಿಂಹ ಹೆರಳೆಯವರ ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಹೋಟೆಲ್ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದೇವೆ, ಉದ್ಯಮವನ್ನು. ಸುಮಾರು 40 ವರ್ಷಗಳ ಕಾಲ ಜನಸ್ನೇಹಿಯಾಗಿ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ಮತ್ತು ನಮ್ಮ ವ್ಯವಹಾರವನ್ನು ಬೆಳೆಸಲಿಕ್ಕೆ ಮಹಾಲಿಂಗೇಶ್ವರ ಮತ್ತು ಇಲ್ಲಿಯ ಸಾರ್ವಜನಿಕರ ಒಂದು ಆಶೀರ್ವಾದದೊಂದಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಪುತ್ತೂರಿಗೆ. ಹಾಗಾಗಿ ಇಲ್ಲಿಯ ಈ ಕಟ್ಟಡದ ಮಾಲೀಕರು ಕಾರಣಾಂತರದಿಂದ ಅದನ್ನು ಇನ್ನೊಬ್ಬರಿಗೆ ಸೇಲ್ ಮಾಡಿದ ನಂತರ ಈಗ ಇಲ್ಲಿ ಕೆಲಸ ಕಾರ್ಯಗಳನ್ನು ಇದನ್ನು ಇಲ್ಲಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಸ್ಥಳವನ್ನು ಬಿಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಬಿಡ್ತಾ ಇದ್ದೇವೆ. ಅದಲ್ಲದೆ ಸರ್, ಪುತ್ತೂರಿನ ಜನರಿಗೆ ನ್ಯೂ ಗಣೇಶ್ ಪ್ರಸಾದ್ ಅಂತ ಹೇಳಿದ್ರೆ ಏನೋ ಖುಷಿ ಸರ್. ಇಲ್ಲಿ ಬಂದು ತಿಂಡಿ ತಿನ್ನೋದು ಅಂತ ಹೇಳಿದ್ರೆ ಖುಷಿ. ಏನು ಸರ್ ಇಲ್ಲಿ ಹೋಟೆಲಲ್ಲಿ ಅಂಥದ್ದೇನಿದೆ ಸರ್? ಅಂಥದ್ದೇನಿಲ್ಲ, ಅದು ಪ್ರಾರಂಭದಿಂದಲೂ ಒಳ್ಳೆ ಜನಸ್ನೇಹಿಯಾಗಿ ವ್ಯಾಪಾರಕ್ಕಿಂತಲೂ ಮನೆಯ ವಾತಾವರಣ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ವ್ಯಾಪಾರ ದೃಷ್ಟಿಯಲ್ಲಿ ಅಲ್ಲ, ಜನ ವ್ಯಾಪಾರಕ್ಕಿಂತಲೂ ಹೀಗೆ ಬರ್ತಾ ಇದ್ರು. ಅದಲ್ಲದೆ ಇಲ್ಲಿ ಏನು ಸರ್ ಸ್ಪೆಷಲ್ ತಿಂಡಿ ಏನು ಸರ್? ಜಾಸ್ತಿ ಜನರು ಇಷ್ಟಪಡುವಂಥ ತಿಂಡಿ ಯಾವ್ದು ಸರ್? ಸ್ಪೆಷಲ್ ಅಂತೇನಿಲ್ಲ, ಎಲ್ಲ ಐಟಮು ಸ್ಪೆಷಲ್ ಆಗಿತ್ತು. ಅದಲ್ಲದೆ ಧನುಪೂಜೆ ಟೈಮಲ್ಲಿ 5 ಗಂಟೆಗೆ ಓಪನ್ ಆಗ್ತದೆ ಅನ್ನೋ ಸಹ ನಾನು ಕೇಳ್ಪಟ್ಟೆ ಸರ್, ಅದರ ಬಗ್ಗೆ ಏನು ಹೇಳಿ? ಜನಪೂಜೆ ಸಮಯದಲ್ಲಿ ಕೂಡ ಬೆಳಿಗ್ಗೆ ಮಾಲಿಂಗೇಶ್ವರಲ್ಲಿ ಹೋಗಿ ಜನ ಇಲ್ಲಿ ಬಂದು ಬನ್ಸು ಎಲ್ಲ ಕಟ್ಟಿಕೊಂಡು ಹೋಗ್ತಾ ಇದ್ರು. ನೀವು ಗಣೇಶ್ ಪ್ರಸಾದಿಗೆ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಂದು ಪ್ರದೀಪ್ ರೈ ಅಂತ. ಎಷ್ಟು ವರ್ಷದಿಂದ ನೀವು ಗಣೇಶ್ ಪ್ರಸಾದ್ಗೆ ನೀವು ಬರ್ತಾ ಇದ್ದೀರಿ ಸರ್? ನಾನೊಂದು ಲಾಸ್ಟ್ 4-5 ಇಯರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ, ಮಾಮೂಲಿ ಗ್ರಾಹಕನಾಗಿ ಬರ್ತಾ ಇದ್ದೇನೆ. ಮತ್ತೆ ಏನು ಇಷ್ಟ ಸರ್ ನಿಮಗೆ ಇಲ್ಲಿ? ಗ್ರಾಹಕರಿಗೆ ನ್ಯಾಯವಾದ ಬೆಲೆಗೆ ನ್ಯಾಯವಾದ ಫುಡ್ಡನ್ನು ಒದಗಿಸುವಲ್ಲಿ ಈ ಹೋಟೆಲು ತುಂಬ ಸಹಕಾರಿಯಾಗಿದೆ. ಮತ್ತು ಫುಡ್ ಕ್ವಾಲಿಟಿ ಉಂಟು, ಅಂದರೆ ಈಗಿನ ಜೀವನ ಶೈಲಿಗೆ ಬೇಕಾದ ಒಂದು ಆರೋಗ್ಯಕರವಾದ ಫುಡ್ಡನ್ನು ಈ ಹೋಟೆಲ್ ಗ್ರಾಹಕರಿಗೆ ಒದಗಿಸುವಲ್ಲಿ ತುಂಬ ಅನುಕೂಲವಾಗಿದೆ. ಅದಲ್ಲದೆ ನಾನು ಕೇಳ್ಪಟ್ಟೆ ಮನೆಯಲ್ಲಿ ತಿಂದ ಹಾಗೆ ಆಗ್ತದೆ ಅಂತ ಇಲ್ಲಿ ಜನರು ಹೇಳ್ತಾರೆ ಸರ್, ಅದರ ಬಗ್ಗೆ? ಹೌದು, ನಿಜವಾಗ್ಲೂ ಮನೆಯಲ್ಲಿ ನಾವು ಯಾವ ರೀತಿಯ ಫುಡ್ಡನ್ನು ನಾವು ದಿನಾಲೂ ಯಾವ ರೀತಿ ನಾವು ಸೇವಿಸ್ತೇವೆ ಅದೇ ರೀತಿಯ ಫುಡ್ಡನ್ನು, ಅಂದರೆ ಯಾವುದೇ ರೀತಿಯ ಮಸಾಲೆ ಆಗಲಿ, ಇನ್ನು ಯಾವುದೇ ಬೇರೆ ರೀತಿಯ ಟೇಸ್ಟಿಂಗ್ ಪೌಡರ್ ಅಂಥದ್ದು ಯಾವುದೇ ಫುಡ್ಗಳನ್ನು ಇಲ್ಲಿ ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಈ ಫುಡ್ಡನ್ನು ನಾವು ಸವಿಯಲು ತುಂಬ ನಮಗೆ ಖುಷಿ ಆಗ್ತಾಯಿದೆ ಸರ್. ಅದಲ್ಲದೆ ನಾಳೆ ಇಲ್ಲಿ ಕೊನೆಯ ದಿನ, ಅಂದರೆ ಸ್ಥಳಾಂತರಗೊಳ್ತಾ ಇದೆ ನೀವು ಗಣೇಶ್ ಪ್ರಸಾದ್, ಅದರ ಬಗ್ಗೆ ನೀವೇನು ಹೇಳ್ತೀರಿ? ತುಂಬ ಬೇಜಾರಾಗ್ತಾಯಿದೆ. ಅಂದರೆ ಈ ರೀತಿಯ ಹೋಟೆಲ್ ಇನ್ನು ನಮಗೆ ಇಲ್ಲಿ ಸಿಗ್ತದೆ ಅಂತೇಳಿ ನಮಗೆ ಯಾವುದೇ ರೀತಿಯ ಭರವಸೆ ಇಲ್ಲ. ಆದರೂ ಅನಿವಾರ್ಯ, ಅಂದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅವರು ಇಲ್ಲಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲೇಬೇಕಾಗ್ತದೆ. ಹಾಗಾಗಿ ಬೇಜಾರಿದೆ ಟೋಟಲ್ ಆಗಿ. ಥ್ಯಾಂಕ್ ಯು ಸರ್. 35 ವರ್ಷಗಳಿಂದ ಈ ಒಂದು ಹೋಟೆಲ್ಗೆ ವಿಸಿಟ್ ಕೊಡ್ತಾ ಇರುವಂಥ ಒಬ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಾನು ಇಂದಾಜೆ ವರದರಾಜ್ ನಾಯಕ್, ಪರ್ಲಡ್ಕ ಶ್ರೀನಿವಾಸ ಎಂಟರ್ಪ್ರೈಸ್ ಗ್ರೋಸರಿ ಮರ್ಜೆಂಟ್. ಸರ್, ಈಗ ಗಣೇಶ್ ಪ್ರಸಾದ್ನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಗಣೇಶ್ ಪ್ರಸಾದ್ ಅವರ ಕ್ವಾಂಟಿಟಿ, ಟೇಸ್ಟ್ ಎಲ್ಲ ಭಾರಿ ರುಚಿ.
ನಾನು ಮಿಸ್ಸಸ್ ಎಲ್ಲಿಯಾದರೂ ಹೋಗಿದ್ದಾಗ ನಾನು ಪ್ರತಿ ಸಲ ಇಲ್ಲೇ ಅಟೆಂಡ್ ಆಗ್ತೇನೆ. ಇವರ ಫುಡ್ ತಿಂದರೆ ನಮಗೆ ಏನಾದರೂ ಹೊಟ್ಟೆಯಲ್ಲಿ ಅಪ್ಸೆಟ್ ಆಗೋದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಮತ್ತು ಕಲ್ಲರ್ ಏನಿಲ್ಲ, ಮನೆ ತಿಂಡಿಯಾಗೆ ತಿಂಡಿ ಕೂಡ ಆಗ್ತದೆ. ಅದಲ್ಲದೆ ಸರ್, ನೀವು ಕಾಲೇಜ್ ಡೇಸಿಂದ ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಕಾಲೇಜ್ ಡೇಸಿಗೂ ಮತ್ತು ಈಗ ಅವ್ರು ಕೊಡ್ತಾ ಇರೋ ಫುಡ್ಗೂ ಏನಾದರೂ ಡಿಫ್ರೆನ್ಸ್ ಉಂಟಾ ಇಲ್ಲ ಸೇಮ್ ಉಂಟಾ ಸರ್? ಇಲ್ಲ, ಆಗ ಇವರ ಯಾರು ಗೋಪಾಲಣ್ಣನ ಅಪ್ಪ ಕೂತ್ಕೊಳ್ತಿದ್ರು, ಆಗ ಫುಡ್ ಟೇಸ್ಟ್ ಎಲ್ಲ ಸೇಮ್, ಫುಡ್ಡಿನ ಬಗ್ಗೆ ಏನು ಮಾತಾಡಲಿಕ್ಕೆ ಇಲ್ಲ ಇವರದು. ನಿಮಗೆ ಇಲ್ಲಿ ಯಾವ ಫುಡ್ ತುಂಬ ಇಷ್ಟ ಸರ್? ನಾನು ಬೆಳಿಗ್ಗೆ ಬಂದರೆ ಇಡ್ಲಿ ಸಾಂಬಾರು ವಡೆ, ಅಷ್ಟು ಟೇಸ್ಟ್ ಪುತ್ತೂರಲ್ಲಿ ಎಲ್ಲಿ ಸರಿಗಟ್ಟಿಲ್ಲ. ಮತ್ತು ಬೇರೆ ನಾನು ಟೀ ಮಾತ್ರ ಜಾಸ್ತಿ ಕುಡಿದ್ರೆ, ಟೀ ಮಾತ್ರ. ಮತ್ತೆ ಅದಲ್ಲದೆ ಈಗ ಸ್ಥಳಾಂತರಗೊಳ್ತಿದೆ ಇಲ್ಲಿಗೆ, ಇವತ್ತಿಗೆ ನಾಳೆಗೆ ಈ ಹೋಟೆಲಲ್ಲಿ ಇದಾಗ್ತಾ ಇದೆ ಅಂತ ಹೇಳ್ತಾರೆ ಸರ್, ಅಂದರೆ ಕ್ಲೋಸ್ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಬೇಜಾರು ಅನಿಸ್ತಾ ಇದೆ? ಇದು ಅವರ ಒಳ್ಳೆಯದಕ್ಕೆ ಆಗಿರ್ಬೋದು, ಏನಂದರೆ ಅವರು ಇನ್ನು ಇದರಿಂದ ಮೇಲೆ ದೊಡ್ಡ ಹೋಟೆಲ್ ಆಗೋದು ದೇವರು ಮಾಡಿ ಕೊಡುವ ಚಾನ್ಸ್ ಕಾಣ್ತದೆ ನನಗೆ. ಅಂತೂ ಅವರು ಪುತ್ತೂರು ಬಿಟ್ಟು ಹೋಗೋದಿಲ್ಲ. ಯಾವಾಗಾದರೂ ಒಮ್ಮೆ ಆದರೂ ಅವರ ಹೊಸ ಹೋಟೆಲ್ ಓಪನ್ ಆದಾಗ ನಾನು ಅಲ್ಲಿ ಹೋಗಿ ಅಟೆಂಡ್ ಆಗ್ತೇನೆ. ಇದೇ ಟೇಸ್ಟ್ ಅಲ್ಲಿ ಸಹ ಮುಂದುವರಿಸ್ತಾರೆ ಅಂತ ನನಗೆ ಒಂದು ಭರವಸೆ ಕೂಡ ಉಂಟು. ನಮಸ್ತೆ, ನಿಮ್ಮ ಹೆಸರು? ಕೃಷ್ಣಕುಮಾರ್ ಅಂತೇಳಿ. ಈಗ ನೀವು ಗಣೇಶ್ ಪ್ರಸಾದ್ ಸ್ಥಳಾಂತರಗೊಳ್ತಾ ಇದೆ, ನಾಳೆ ಕ್ಲೋಸ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸರ್, ಅದ್ರ ಬಗ್ಗೆ ಏನು ಹೇಳಿ? ಹೇಳೋದು ಏನು ಅಂತ ಹೇಳಿದರೆ, ಈಗ ನಮ್ಮ ಅಜ್ಜ ಮಾಡಿದ ಹೋಟ್ಲು ನರಸಿಂಹ ಹೆರಳೆಯವರು, ಆನಂತರ ನಮ್ಮ ಮಾವಂದಿರ ಮಾರ್ಗದರ್ಶನದಲ್ಲಿ ಸಾಧಾರಣ 21 ವರ್ಷಗಳಿಂದ ನಾನೊಂದು ಮ್ಯಾನೇಜ್ಮೆಂಟ್ ತಗೊಂಡು ನಡೆಸ್ತಾ ಇದ್ದೇನೆ. ಗಿರಾಕಿಗಳಿಗೆ ಹೇಗೆ ಅಂತೇಳಿ ಮನೆಯ ಊಟದ ಥರ, ಮನೆಯ ಫೀಲಿಂಗ್ ಬರೋ ಥರ ನಾವು ಫುಡ್ಡು ಮಾಡೋದು ಅಂತೇಳಿ ಗಿರಾಕಿಗಳಿಂದ ನಮಗೆ ಅಪ್ರಿಷಿಯೇಟ್ ಕೊಟ್ಟಿದ್ದಾರೆ ಎಲ್ಲರೂ. ಸೊ ತುಂಬ ಬೇಜಾರಾಗ್ತಾ ಇದೆ, ಒಂದು ರೀತಿಯಲ್ಲಿ ಕಾರಣಾಂತರಗಳಿಂದ ನಾವು ಸ್ಥಳಾಂತರಗೊಳ್ಬೇಕಾಗುತ್ತದೆ. ಹಾಗೆ ಅಂಥೊಂದು ತೃಪ್ತಿ ಇದೆ, ಗ್ರಾಹಕರಿಗೆ ಬೇಕಾದ ನಾವು ತಿಂಡಿ ತಿನಿಸುಗಳನ್ನು ಕೊಟ್ಟು ನಮ್ಮ ವ್ಯಾಪಾರ ಮಾಡಿದ್ದೇವೆ, ಆ ಬಗ್ಗೆ ಒಂದು ತೃಪ್ತಿ ಇದೆ. ಬೇಸರ ಇದ್ದರೂ ಸಮೇತ ತೃಪ್ತಿಯಿಂದಲೇ ನಾವು ವ್ಯಾಪಾರವನ್ನು ಸ್ಥಳಾಂತರ ಮಾಡಲಿಕ್ಕೆ ಈಗ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸರ್, ಅದಲ್ಲದೆ ಕಸ್ಟಮರ್ಸ್ ನಿಮ್ಮ ಹತ್ರ ಬಂದು ಹೇಳಿದ್ದಾರೆ ಏನಾದರೂ ಈ ಸ್ಥಳಾಂತರದ ಮಾಹಿತಿ ಗೊತ್ತಾದ ಮೇಲೆ ಏನಾದರೂ ಬೇಜಾರು ವ್ಯಕ್ತಪಡಿಸಿ? ಜನ ಹೇಳ್ತಾರೆ ನಾವೆಲ್ಲಿ ಹೋಗೋದು, ನಾವೇನು ಮಾಡೋದು, ಇಂಥದ್ದೆಲ್ಲ ಕೆಲವೆಲ್ಲ ಬರ್ತಾ ಉಂಟು. ಎಲ್ಲರಿಗೂ ನಾವು ಹೇಳೋದು, ಸ್ವಲ್ಪ ಸಮಯ ಕಾಯಿರಿ, ನಾವು ಬೇರೆ ಕಡೆ ಮಾಡ್ತೇವೆ, ನಿಮಗೆ ಇನ್ನೂ ನಮ್ಮ ಸೇವೆಯನ್ನು ಮುಂದುವರಿಸಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ಹೇಳೋದು. 40 ವರ್ಷಕ್ಕೆ ಇತಿಹಾಸ ಹೇಳಬೇಕಾದ್ರೆ ನಮ್ಮ ಮಾವ ಹೇಳಬೇಕು, ಅವರೇ ಜಾಸ್ತಿ ಅದರಲ್ಲಿ ಪಳಗಿದವರು. ನಾವು ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಹೋಗಿದ್ದೇವೆ ಇಷ್ಟರವರೆಗೆ. ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಅವರು ಗೋಪಾಲಕೃಷ್ಣ ಹೆರಳೆಯವರು ಇದ್ದಾರೆ ನಮ್ಮ ಹಿಂದೆ ಶಕ್ತಿಯಾಗಿ. ಸೊ ಮುಂದೆಯೂ ನಾವು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತೇಳಿ ಇದ್ದೇವೆ. ಈಗ ನಮ್ಮ ಜೊತೆ ಚಾ ಮಾಸ್ಟರ್ ಅಂತಾನೆ ಹೆಸರು ಪಡೆದಿರುವಂಥ, ನೀವು ಗಣೇಶಲ್ಲಿ ಚಾ ಮಾಸ್ಟರ್ ಅಂತ ಹೇಳಿ ಹೆಸರು ಪಡೆದಿರುವಂಥ ರೋಹಿತ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ನೀವು ಟೀ ಮಾಡಿಕೊಂಡೆ? ನಾನು 8 ವರ್ಷದಿಂದ ಟೀ ಮಾಡ್ತಿದ್ದೇನೆ ಇಲ್ಲಿ. ಎಲ್ಲರಿಗೂ ಟೀ ಇಲ್ಲಿದು ತುಂಬ ಇಷ್ಟ ಆಗ್ತದೆ. ಎಂತ ಸೀಕ್ರೆಟ್? ನೀವು ಟೀಗೆ ಎಂತ ಇದು ಮಾಡ್ತೀವಿ? ಎಂತೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಕೊಡೋದು ಅಷ್ಟೇ. ಈಗ ಸ್ಥಳಾಂತರಗೊಳ್ತಾ ಇದೆ, ಅದ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀವಿ? ಬೇಜಾರಾಗ್ತದೆ, ಮತ್ತು 1 ತಿಂಗಳು ಮತ್ತೆ ಬೇರೆ ಓಪನ್ ಆಗ್ತದಲ್ಲ, ಅಲ್ಲಿಗೆ ಹೋಗ್ತೇವೆ ನಾವು. ಅದರಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ? ಇಲ್ಲಿ 8-9 ವರ್ಷ ಆಯಿತು. ಹಾಂ. ಎಲ್ಲ ಸಹ ಹೇಳ್ತಾರೆ ಫುಡ್ ಎಲ್ಲ ತುಂಬ ಮನೆಯಲ್ಲಿ ಮಾಡುವಾಗೆ ಇರ್ತದೆ, ಮನೆಯಲ್ಲಿ ತಿಂದಾಗೆ ಇರ್ತದೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ, ನೀವೇನು? ಚೆನ್ನಾಗಾಗ್ತದೆ ಅಷ್ಟೇ. ಹಾಂ, ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ನೀವು ಗಣೇಶ್ ಪ್ರಸಾದ್ನ ಮೇನ್ ಕುಕ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕರ್ಣಪ್ಪನ್ ಕರ್ಣಪ್ಪನ್. ಹಾಂ, ಓಕೆ. ಅದಲ್ಲದೆ ನಾಳೆಯಿಂದ ಹೋಟೆಲ್ ಕ್ಲೋಸ್ ಆಗ್ತದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳಿ? ಆದರೆ ಬೇಜಾರಾಗ್ತದೆ. ಇಷ್ಟು ಸಣ್ಣ ವಯಸ್ಸಿಂದ ಬಂದು 28 ವರ್ಷ ಆಯಿತು ಇಲ್ಲಿ ಸೇವೆ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ದುಡಿದು ಬಂದು ಮತ್ತೊಂದು ಅಂದರೆ ನಾವು ದೈವದ ಚಾಕರಿ ಮಾಡುವರು. ಇಲ್ಲಿ ಬಂದು ಯಾವಾಗಲೂ ರಜೆ ಬೇಕಾದರೆ ರಜೆ ಕೊಡ್ತೇವೆ. ಯಾವುದು ಅವರು ನಿಂತು ದನಿಗಳು ನಿಂತು ನಮ್ಮ ಸೇವೆ ಮಾಡ್ತಾ ಇದ್ದಾರೆ, ಈ ಡ್ಯೂಟಿ ಮಾಡ್ತಾ ನಮಗೆ ರಜೆ ಕೊಡ್ತಾ ಇದ್ದಾರೆ. ಅಷ್ಟು ನಮಗೆ ಬೇಜಾರಾಗ್ತದೆ, ಬಿಟ್ಟು ಹೋಗಲಿಕ್ಕೆ ಬೇಜಾರಾಗ್ತದೆ. ಎಷ್ಟನೇ ವಯಸ್ಸಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿದೆ? ಒಂದು 14. ಎಷ್ಟು ಖುಷಿ ಇದೆ ಸರ್ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ? ತುಂಬ ನಮ್ಮ ಮನೆ ಹೇಗೆ ಉಂಟು ಹಾಗೆ ಇದು ಮನೆ ಆಗಿ, ನಮ್ಮ ಮನೆ ಬೇರೆಲ್ಲ ಇದು ಮನೆ ಅದೇ ಥರ ಚೆಂದಾಗಿ ಉಂಟು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಿ ಮಾಡಿದ್ರು ನೀವು ಇವರನ್ನು ಬಿಡಬಾರ್ದು. ದಾಮೋದರ್ ಅಂತೇಳಿ ನಮ್ಮ ಮೈನ್ ವೈಟ್ರ್. ಇವತ್ತು ಗಿರಾಕಿ ಕಡೆಯಿಂದಲೂ ನಮಗೆ ತುಂಬ ನಮ್ಮ ಸರ್ವಿಸ್ ಸೆಕ್ಷನಲ್ಲಿ ಒಂದು 2-3 ಜನದ್ದು ತುಂಬ ಡಿಮ್ಯಾಂಡ್ ಇದೆ.
ಇವರನ್ನೇ ಇಟ್ಕೊಳ್ಬೇಕು, ನೀವು ಮುಂದೆ ಮಾಡೋಗಲು ಇವರನ್ನೇ ಇದು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇವರು ನಮ್ಮೊಟ್ಟಿಗೆ ಸುಮಾರು 8 ವರ್ಷ ಅಂಡ್ 15 ವರ್ಷಗಳಿಂದ ನಮ್ಮೊಟ್ಟಿಗೆ ಇದ್ದಾರೆ. ಇತ್ತೀಚೆಗೆ ವಿವಾಹಿತರು ಕೂಡ, ಆದರೂ ನಮಗೆ ಕೆಲಸಕ್ಕೆ ತಂದ ರೀತಿಯಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಗಿರಾಕಿಗಳಿಗೆ ಏನು ನಾವು ಸರ್ವಿಸ್ ಕೊಡಬೇಕು, ಅದರಲ್ಲಿ ನಮ್ಮ ಕೆಲಸದವರ ಸರ್ವಿಸ್ ನಮಗೆ ಬಹುಮುಖ್ಯ, ನಿಮಗೆ ಗೊತ್ತುಂಟು. ಸೊ ಅವರು ನಮಗೆ ಬೇಕಾದಾಗಿದ್ದಾರೆ ಕೆಲವು ವರ್ಕರ್ಸು, ಆ ಬಗ್ಗೆಯೂ ತೃಪ್ತಿ ಇದೆ ನಮಗೆ. ಏನಪ್ಪುದಾಗ ದಾಮೋದರ ಬಣ್ಣದ ಸುಮಾರು ಖುಷಿ ಆവുന്നു. ನಾಡೆ ಇತ್ತ ಬೇಜಾರಾവുന്നുണ്ട്. ಬೇಲೆ ಒಲ್ಲ ಇಜ್ಜಿ ಮದ್ಮೆ ಆತಂಡು ಒಂಜಿ ಖರ್ಚಿಗೆ ದಾಲ ಆವೊಂದಿತ್ತಂಡು ಇತ್ತೆ ದಾಲ ಮಲ್ಪುನ ಲೆಕ್ಕ ಇಜ್ಜಿ ಅಂಚ ಬಾರಿ ಬೇಜಾರಾവുന്നുണ്ട്. ಇಲ್ಲದ ಲೆಕ್ಕನಿ ಮಾಂತೆಗ್ಲ ಉಪಕಾರ ಆವೊಂದಿತ್ತೇರಿ ಒಂದಕ್ಕೆ ಕಷ್ಟ ಸುಖಕ್ಕೆ ಅಂಚ ನಾನ ಒಂಜಿ ಬೇಜಾರು ಉಂಡು ನಾತಿ ಬಾರಿ ಖುಷಿ ಆವೊಂದುಂಡು. ಫುಡ್ ಬೋರ ಬಾರಿ ಎಡ್ಡೆ ಆಪುಂಡು ಅನ್ಪೇರು ನಾಲ ನಿಗಲೇ ಬರೋಡು ಒಂದೊಂದುಲ್ಲೇರು ಪೋಲು ಮಲ್ಪುವರನ್ನ ಕೇಳೊಂದುಲ್ಲೇರು ಅಂಚ. ಥ್ಯಾಂಕ್ ಯು ಸೊ ಮಚ್. ಎಂತ ಹೇಳುದು, ರಜೆ ಇದ್ದಾಗಲೂ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದು, ಈಗ ಡಿಗ್ರಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಈಗ ಸಹ ಬರ್ತಾ ಇದ್ದಾರೆ ಅಂತ ಹೇಳಿ ರಜೆ ಇರುವಾಗ. ಒಬ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ಹೋಟೆಲ್ನ ಬಗ್ಗೆ ಹೇಳುದಾದ್ರೆ ಹೋಟೆಲ್ ಬಗ್ಗೆ ಹೇಳಿದ್ರೆ ನಾವೊಂದು 7ನೇ ಕ್ಲಾಸಲ್ಲಿ ಇರುವಾಗಲೇ ಇಲ್ಲಿ ಬರ್ತಿದ್ದದ್ದು. ಅಂದರೆ ನಮಗೆ ಯಾವುದು ಅವರು ದನಿ ಹೇಗೆಂದರೆ ನಮಗೆ ತುಂಬ ನಮ್ಮ ಹತ್ರ ತುಂಬ ಆತ್ಮೀಯರು. ಅಂದರೆ ನಮಗೆ ಎಷ್ಟು ಸಂಬಳ ಎಷ್ಟು ಬಂದ ಹೌದು, ಅಂದರೆ ನಮಗೆ ಎಷ್ಟು ಸಂಬಳ ಬೇಕು ಅದಕ್ಕಿಂತ ಜಾಸ್ತಿ ಕೊಟ್ಟು ನಮಗೆ ಮೋಟಿವೇಶನ್ ಅವರು ನಿಜವಾಗಿ. ಎಷ್ಟು ನಮಗೆ ಸಂಬಳ ಬೇಕು ಅದಕ್ಕೆ ನಮಗೆ ಹೆಲ್ಪ್ ಮಾಡೋರು ತುಂಬ. ಎಷ್ಟು ಅಂದರೆ ನಮಗೀಗ ಸಂಬಳ ನಮಗೆ ಖರ್ಚಿದ್ದದೆ, ಕಾಲೇಜಿಗೆ ಹೋಗುವಾಗ ಖರ್ಚು, ಫೀಸ್ ಕಟ್ಟುವಂಥದ್ದು, ಅದಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಈ ಹೋಟ್ಲಿಂದ ಸಹ ಕಲ್ತದ್ದು ನಾವು ತುಂಬ ಉಂಟು. ಹೀಗೆ ಕಸ್ಟಮರನ್ನು ಹೇಗೆ ಅವರ ಹತ್ರ ಮಾತಾಡಬೇಕು, ಹಾಗೆ ಅವರ ಹತ್ರ ಹೇಗೆ ಇಂಟರಾಕ್ಟ್ ಮಾಡಬೇಕು ಅಂತೆಲ್ಲ ತುಂಬ ಕಲ್ತದ್ದು ಸಹ ಉಂಟು. ಹಾಗೆ ಈ ಹೋಟ್ಲಿಂದ ಕಲ್ತವರು ಮಸ್ತ್ ತುಂಬ ಜನ ಇದ್ದಾರೆ, ಅವರ ಹತ್ರ ಸಹ ಕಲ್ತದ್ದು ತುಂಬ ಉಂಟು. ಅವರವರ ಹೇಗೆ ರಿಯಾಕ್ಟ್ ಮಾಡಬೇಕು, ಇನ್ನೂ ಸಹ ಈಗ ಇಷ್ಟು ತುಂಬ ಜನ ಇದ್ದಾರೆ ಇಲ್ಲಿ, ಇನ್ನೂ ತುಂಬ ಜನ ಸಹ ಅವ್ರ ಹತ್ರ ಹೇಗೆ ಮಾತಾಡಬೇಕು. ಇವರು ನಮ್ಮ ದನಿಯಾಗಿರ್ಬೋದು, ಅವರು ಹೇಳಬೇಕಂದ್ರೆ ಅವರ ಬಗ್ಗೆ ತುಂಬ ಉಂಟು. ಅವರು ನಮ್ಗೆ ಅಷ್ಟು ಆತ್ಮೀಯರು, ಎಷ್ಟು ಹೇಳಿದ್ರು ಅವರ ಬಗ್ಗೆ ಕಮ್ಮಿಯೇ ನಮಗೆ. ಅದಲ್ಲದೆ ಈಗ ನೀವೆಂತ ಮಾಡ್ತಾ ಇದ್ರಿ, ಏನು ಓದ್ತಾ ಇದ್ರಿ? ನಾನೀಗ ಡಿಪ್ಲೊಮಾ ಮಾಡಿದ್ದೇನೆ ಮಂಗಳೂರಲ್ಲಿ KPT ಯಲ್ಲಿ. ಅಂದ್ರೆ ಈಗ ನಿಮಗೆ ಕಾಲೇಜಿಗೆ ಹೋಗೋದಕ್ಕೂ ಇಲ್ಲಿ ಕೆಲಸಕ್ಕೆ ಬರೋದಕ್ಕೂ ಏನಂದ್ರೆ ಕಷ್ಟ ಆಗ್ತಿರ್ಲಿಲ್ವಾ? ಕಾಲೇಜ್ ಟೈಮಿಂಗ್ಸ್ ಇಲ್ಲಿದ್ದು ಟೈಮ್ ಸಂಡೇಯಲ್ಲಿ ಬರ್ತಿದ್ದದು, ಮತ್ತೀಗ ಹಾಲಿಡೇಲೆಲ್ಲ ಫುಲ್ ಇಲ್ಲೇ ಇರ್ತಿದ್ದೆ. ಇಲ್ಲೇ ಹಾಲ್ಟ್ ಆಗೋದು ಎಲ್ಲ ಇಲ್ಲಿ ನಮ್ಮ ಕೆಲಸವ್ರ ಹತ್ರ ಎಲ್ಲ ಫ್ರೆಂಡ್ಸಾಗೆಲ್ಲ ಅವರದೆಲ್ಲ ಕುಸಾಲಾಗಿರ್ತಿದ್ವಿ ಎಲ್ಲ. ಹೋಟೆಲ್ ಬಗ್ಗೆ ನಾಳೆ ಕ್ಲೋಸ್ ಆಗ್ತದೆ ಅಂತ ಹೇಳ್ತಾ ಅದ್ರ ಬಗ್ಗೆ ಏನು ಬೇಜಾರು ವ್ಯಕ್ತಪಡಿಸಿ? ತುಂಬ ಬೇಜಾರುಂಟು. ಯಾಕಂದರೆ ಈಗ ತುಂಬ ವರ್ಷ ಆಯ್ತು ಇಲ್ಲಿಂದ, ಒಂದು 6-5 ವರ್ಷ ಆಯಿತು. ಎಷ್ಟೋ ತುಂಬ ಬೇಜಾರುಂಟು. ಯಾಕಂದರೆ ತುಂಬ ಇಲ್ಲಿಂದ ಕಲ್ತದ್ದು ಸಹ ಉಂಟು, ಅಷ್ಟೇ ಬೇಜಾರು ಸಹ ಆಗ್ತದೆ. ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ರಾಧಾಕೃಷ್ಣ ಅಂತ. ಹೋಟೆಲ್ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ ಸರ್? ಹೋಟ್ಲೆ ತೊಂದರೆ ಒಳ್ಳೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ? ನಾನು 30 ವರ್ಷ ಆಯಿತು. 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಈಗ ಹೋಟೆಲ್ ಕ್ಲೋಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಅದಕ್ಕೆ ಒಳ್ಳೆ ಆಗುತ್ತೆ ಅಂತ ತೊಂದರೆ ಇಲ್ಲ. ಬೇಜಾರಾಗ್ತದೆ ಸರ್? ಬೇಜಾರಾಗ್ತದೆ, ತೊಂದರೆ ಇಲ್ಲ, ಆದರೆ ಎಂತ ಮಾಡೋದು, ಅಂದ್ರೆ ಇನ್ನು ಬೇರೆ ಕಡೆ ಎಲ್ಲ ಸ್ಥಳಾಂತರ ಆದ್ರೆ ಕೂಡ ನೀವು ಅವರೊಟ್ಟಿಗೆ ಕೈ ಬಿಡುದಿಲ್ಲ, ಒಟ್ಟಿಗೆ ಇರ್ತೇವೆ. ನೀವು ಗಣೇಶ್ ಪ್ರಸಾದ್ನ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಶಿವ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೋಟೆಲ್ನ ಬಗ್ಗೆ ಹೇಳಿದ್ರೆ ಹೋಟೆಲ್ ಬಗ್ಗೆ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀವಿ ನಾವು, ತೊಂದರೆ ಇಲ್ಲ, ಗ್ರಾಹಕರೆಲ್ಲ ಸ್ವೀಕರಿಸಿರಲ್ಲ. ಈಗ ನಾಳೆ ಕ್ಲೋಸ್ ಆಗ್ತದೆ ಅಂತ ಹೇಳಿ ಅದೇ ಸ್ವಲ್ಪ ಬೇಜಾರು ಉಂಟು ಸ್ವಲ್ಪ. ಹಾಂ 15 ವರ್ಷ ಆಯ್ತು ಇಲ್ಲಿ. 15 ಹಾಂ 15 ವರ್ಷದಲ್ಲಿ ಕಸ್ಟಮರ್ಸ್ ಎಲ್ಲ ಏನು ಹೇಳ್ತಾರೆ? ಹಾಂ ತೊಂದರೆ ಇಲ್ಲ, ಒಳ್ಳೆ ಎಲ್ಲ ಫುಡ್ ಎಲ್ಲ ಒಳ್ಳೆ ಉಂಟು, ಎಲ್ಲ ಹೇಳ್ತಾರೆ, ಎಲ್ಲ ಚಾ ಎಲ್ಲ ತಿಂಡಿ ಎಲ್ಲ ಉಂಟು. ಹಾಗೆ ಫುಡ್ ಜಾಸ್ತಿ ಹೋಗ್ತದೆ ಸರ್? ಜಾಸ್ತಿ ದೋಸೆ ಐಟಮ್ ಎಲ್ಲ ಹೋಗ್ತದೆ, ಮತ್ತು ಪೂರಿ ಎಲ್ಲ ಪಾವ್ ಭಾಜಿ ಎಲ್ಲ ಉಂಟು ನಮ್ಮ ಹತ್ರ, ಎಲ್ಲ ಐಟಮ್. ಹಾಂ ಮತ್ತೆ ಮಾಡಿದಾಗೆ ಆಗ್ತದೆ ಹೇಳಿ? ಹಾಂ ಎಲ್ಲ ಹೌದೌದು, ಒಳ್ಳೆ ಉಂಟು ತಿಂಡಿ ಎಲ್ಲ. ಪುಂಡಿಗಸಿ ಉಂಟು, ಬೆಲೆಗಳಿಗೆ ಪುಂಡಿಗಸಿ ಫೇಮಸ್, ಪುಂಡಿಗಸಿ ಉಂಟು. ಹಾಂ ಪುಂಡಿಗಸಿ ಎಲ್ಲ ಕಾದು ಎಲ್ಲ ತಿಂದು ಹೋಗ್ತಾರೆ, ಪುಂಡಿಗಸಿಗೆಲ್ಲ ಅದು ಫೇಮಸ್. ಮತ್ತು ಬಿಸಿ ಬಿಸಿ ಬನ್ಸ್ ಎಲ್ಲ ಕೊಡ್ತೇವೆ, ಅದೆಲ್ಲ ಟಾಪ್ ಉಂಟು ಇಲ್ಲಿ. ಕಸ್ಟಮರ್ಸ್ ಏನು ಹೇಳಿದ್ರು ಸರ್ ಅಂದ್ರೆ ಈಗ ಕ್ಲೋಸ್ ಆಗ್ತದೆ? ಅದೇ ಅವ್ರು ಸ್ವಲ್ಪ ಎಲ್ಲ ಬೇಸರ ಉಂಟು ಅಂತ ಹೇಳ್ತಾರೆ. ಇನ್ನು ಎಲ್ಲಿಗೆ ಬರೋದು ನಾವು ಚಾ ಕುಡಿಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ, ದಿನಾಲು ಎಲ್ಲ ದಿನ ಕಸ್ಟಮರೆಲ್ಲ ಬರ್ತಾರೆ, ಅವರೆಲ್ಲ ಹೇಳ್ತಿದ್ದಾರೆ. ಹಾಗೆ ಸ್ವಲ್ಪ ಈಗ ಕಷ್ಟ ಆಗ್ತದೆ ನಮಗೆ ಚಾ ಕುಡಿಲಿಕ್ಕೆಲ್ಲ, ಎಂತ ಮಾಡೋದು ಈಗ ಹಾಗೆ ಹೇಳ್ತಿದ್ದಾರೆ ಎಲ್ಲರೂ. ಅದೇ ನಮಗೆ ಅವರೆಲ್ಲ ಇವಾಗ ಸ್ವಲ್ಪ ಬೇಸರ ಆಗ್ತದೆ, ಎಂತ ಮಾಡೋದು ಯಾವಾಗಲೂ ಬರೋದು ಕಸ್ಟಮರ್ ಅಲ್ಲ ಅಂತ, ಹಾಗೆ ಸ್ವಲ್ಪ ಬೇಸರ ಉಂಟು. ಹಾಗೆ ಅದೇ ನಿಮ್ಗೆ ಎಷ್ಟು ಬೇಜಾರಾಗ್ತದೆ ಸರ್? ನಮಗೆ ತುಂಬ 15 ವರ್ಷ ಅದೇ ಅದೇ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಅದೇ ಇನ್ನು ಈ ಹೋಟೆಲ್ ಇಷ್ಟು 15 ವರ್ಷ ಕೆಲಸ ಮಾಡಿ ಬಿಟ್ಟು ಹೋಗಿ ಸ್ವಲ್ಪ ಬೇಸರ ಆಗ್ತದೆ, ಎಂತ ಮಾಡಿ ಇನ್ನು ಅಲ್ಲಿ ಎಂತ ಬೇರೆ ಹೋಟೆಲ್ ಸೆಟ್ ಆಗ್ತದಾ ಹಾಗಂತ ಸ್ವಲ್ಪ ಇದು ಬೇಸರ ಉಂಟು, ಬೇಸರ ಆಗ್ತದೆ. ಇಲ್ಲಿ ನಾನು ಸುಮಾರು ಜನ ಹತ್ರ ಕೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದವರು ಅವರು ಹೇಳಿದ್ರು ಇಲ್ಲಿ ಮನೆ ತರ ಫೀಲ್ ಆಗ್ತದೆ ಅಂತ. ಹೌದು ಕರೆಕ್ಟ್, ಆಗಿದೆ ಆಗಿದೆ. ಇಲ್ಲಿ ಇರೋದಲ್ಲ, ಮನೆಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಇರೋದು ವಾಲ್ಟ್ ರಾತ್ರಿ ಎಲ್ಲ ಇಲ್ಲಿ, ಮನೆಗೆ ಹೋಗ್ಲಿಕ್ಕಿಲ್ಲ ಇಲ್ಲಿ. ಓನರ್ ಎಲ್ಲ ತುಂಬಾ ಕ್ಲೋಸ್. ಹಾಂ ಕ್ಲೋಸ್, ತೊಂದರೆ ಇಲ್ಲ, ಒಳ್ಳೆ ಇದ್ದಾರೆ, ತೊಂದರೆ ಇಲ್ಲ. ಬೇಜಾರಾಗ್ತದೆ ಹಾಗಾದ್ರೆ. ಇನ್ನು ಇವರು ಹೊಸತ್ತು ಸ್ಟಾರ್ಟ್ ಮಾಡಿದ್ರು, ರೊಟ್ಟಿ ನೀವು ಕೈ ಹಾಂ ಜೋಡಿಸ್ಲಿಕ್ಕೆ ready ಇದ್ದೀರಿ. ಪಕ್ಕ ಇದ್ದೇನೆ, ನಾನು ಪಕ್ಕ ಇದ್ದೇನೆ. ಹಾಂ ಶಿವ ಅಂತೇಳಿ ಹೆಸರು ಪಡೆದಿರುವಂತವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಹಾಂ ಹೋಟೆಲ್ ಕ್ಲೀನ್ ಹಾಂ ಓ ಹೋಟೆಲ್ದ ಬಗ್ಗೆ ಪಂಚು ನನ್ನ ಹೋಟೆಲ್ದ ಎಡ್ಡೆ ಸಂಬಳ ಮತ್ತು ಎಡ್ಡೆ ಕೊರ್ಪೇರು
ಬೊಕ್ಕ ಒಂದು ಎಡ್ಡ ಕ್ಲೀನಿಗೆ ಹೋರ ಎಡ್ಡ ಅಲ್ಪ ಬೊಕ್ಕಂದ ಏಕ್ ಬೇಜಾರಾಗುದು ಸರ್ ಎಲ್ಲೇ ಹೋಟೆಲ್ ಕ್ಲೋಸ್ ಆಪುಂಡು ಪಣ ಹಾಂ ಹಾಂ ಬೇಜಾರವು ಅಂದ್ ನಾನೆಲ್ಲ ಓಪನ್ ಅಂಡ ಇಲ್ಲಿ ಬರ್ಪಾರ ಹಾಂ ಬರ್ಪೆ ನನ್ನ ಬೇತೆ ಓಪನ್ ಅಂಡ ಬರ್ಪೆ ಹಾಂ ಹಾಂ ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ವಸಂತ ಭಟ್. ನೀವು ಗಣೇಶ್ ಪ್ರಸಾದ್ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಕ್ವಾಲಿಟಿಯ ಮಟ್ಟಿಗೆ ಎರಡು ಮಾತಿಲ್ಲ. ತಿಂದ ನಂತರ ಹೊಟ್ಟೆಯಲ್ಲಿ ತಾನಿದ್ದೇನೆ ಅಂತ ಅದು ಹೇಳುವುದಿಲ್ಲ ಅಷ್ಟೇ. ಈ ಯಾವುದೇ ಆಹಾರ ವಸ್ತು ತಿಂದ ನಂತರ ಹೊಟ್ಟೆಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಲೆಕ್ಕ. ಇದರ ಬಗ್ಗೆ ಇಲ್ಲಿ ತಿಂದವನಿಗೆ ಇಷ್ಟರವರೆಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ನಮಗೂ ಅಷ್ಟೇ. ಆ ಶುಚಿ ಎಲ್ಲ ವಸ್ತುಗಳನ್ನು ಇಲ್ಲೇ ತಯಾರು ಮಾಡ್ತಾರೆ. ಕೆಲವು ಹೋಟೆಲ್ಗಳಲ್ಲಿ ಔಟ್ಸೋರ್ಸಿಂಗ್ ಇರ್ತದೆ, ಇಲ್ಲಿ ಅಂಥದ್ದು ಯಾವುದೂ ಇಲ್ಲ. ಮತ್ತು ಎಲ್ಲ ಐಟಮ್ಸು ಫ್ರೆಶ್, ಕ್ವಾಲಿಟಿ ಕಂಟ್ರೋಲ್. ಎಲ್ಲ ಓನರ್ಗಳು ಅವರೇ ಇಲ್ಲಿ ಊಟ ಮಾಡ್ತಾರೆ. ಎಲ್ಲಿ ಯಾವ ಹೋಟ್ಲಲ್ಲಿ ಓನರ್ಸ್ ಊಟ ಮಾಡ್ತಾರೋ ಅದನ್ನು ನಾವು ಖಾತ್ರಿ ಅಂತ ಅದನ್ನು ಒಳ್ಳೆಯದಂತ ನಿಜವಾಗಿ ಗ್ರಹಿಸ್ಕೊಳ್ಬೋದು. ಅಷ್ಟೇ ಇರೋದು. ಅದಲ್ಲದೆ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಿ ಸರ್? 76ನೇ ಇಸಂದು ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ. ಇದು 84ರಲ್ಲಿ ಇವ್ರದ್ದು ಸ್ಟಾರ್ಟ್ ಆದ್ದು. ಇದಕ್ಕೆ ಹೆಚ್ಚು ಕಮ್ಮಿ 40 ವರ್ಷ ಆಯಿತು. ಅವಾಗಿಂದ ನಾವು ಕಸ್ಟಮರ್ಸ್. ಅವತ್ತಿಂದ ನೀವು ಜಾಸ್ತಿ ಇಷ್ಟಪಡುವ ತಿಂಡಿ ಯಾವುದು? ನಾವಿಲ್ಲಿ ಐಟಮ್ಸ್ ಅದು ಇದು ಅಂತಲ್ಲ, ಎಲ್ಲ ಐಟಮ್ಸ್ ಯಾವುದು ಅಂತಿಲ್ಲ. ಎಲ್ಲ ಅಂದರೆ ನಿಮಗೆ ಯಾವುದು ರುಚಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ರುಚಿ ಹೊಸದಾಗಿರೋದು. ಹಾಗಾಗಿ ನಮಗೆ ಅವತ್ತಿನ ದಿನ ಯಾವುದು ಲೈಕ್ ಆಯಿತೋ ನಮ್ಮ ಮನಸ್ಸಿಗೆ ಅದನ್ನು ಹೇಳುವ. ನೋಡಿ, ಇವತ್ತು ನಾನು ರವಾ ದೋಸೆ ತಗೊಂಡೆ, ಯಾವಾಗಲೂ ತಗೊಳ್ಳೋದಿಲ್ಲ ಅಷ್ಟೇ. ಅದಲ್ಲದೆ ನಾಳೆ ಕ್ಲೋಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಎಷ್ಟು ಬೇಜಾರಾಗ್ತದೆ ಸರ್? ಆದರೆ ಇನ್ನೊಂದು ಸಂತೋಷ ಅಂತಂದರೆ ಅವರೀಗ ನಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ನಾಳೆ ಇಲ್ಲಿ ಕ್ಲೋಸ್ ಆದರೂ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ನಾನು ಈ ಪುತ್ತೂರು ಪೇಟೆಯಲ್ಲಿದ್ದವನು 35 ವರ್ಷಕ್ಕಿಂತ ಪುತ್ತೂರು ಪೇಟೆ ಬಿಟ್ಟು ಔಟ್ಸ್ಕರ್ಟ್ಸಿಗೆ ಹೋದೆ, ನೆಹರು ನಗರಕ್ಕೆ. ಈಗ 35 ವರ್ಷ ನಂತರ ಇವರು ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದಾರೆ. ಅದು ಸಂತೋಷ. ಹಾಗೆ ಪುನಃ ನಾವು ನೆರೆಕೆರೆಯವರು ಆಗ್ತೇವೆ. ನೀವು ಗಣೇಶ್ ಪ್ರಸಾದ ಕ್ಯಾಶಿಯರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ರಘುರಾಮ ತುಂಗ. ಹೋಟೆಲ್ನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ನಮಗೆ 4 ಕಸ್ಟಮರ್ಸಿಗೆ ಒಳ್ಳೆ ಇದಾಗಿದೆ. ನಾವು ಒಂದು 22 ವರ್ಷ 22 ವರ್ಷ ಏನು ಮಾಡಿ ನನಗೆ ದಾಳಿ ಮಾಡಿ ಬೇಜಾರು ಏನು ಮಾಡೋದು ಎಲ್ಲ. ಅಲ್ಲಿ ಹೆಸರು ಸರ್ ನಿಮ್ದು? ನಾಗೇಶ್. ಹಾಂ, ಅಭಿ ಒಳ್ಳೆ ಉಂಟು. ಅವರು ತಿಂಡಿ ತಿನಿಸು ಎಲ್ಲ ಒಳ್ಳೆ ಉಂಟು. ಜನರಿಂದ ಪುನಃ ಬರ್ತಾ ಇದ್ದಾರೆ. ನಾನು 20 ವರ್ಷ ಆಯ್ತು ಇಲ್ಲಿ ಸುಮಾರು ವರ್ಷ ಆಯ್ತು. ಅಂದರೆ ಗ್ರಾಹಕರ ಖುಷಿ ಆಗ್ತದೆ. ಮತ್ತು ನಾವು ಹೇಳಿ ತಿಂಡಿ ಪರ್ಫೆಕ್ಟ್, ಮಿಸ್ಸೇ ಇಲ್ಲ ಅದರಲ್ಲಿ. ಪರ್ಫೆಕ್ಟ್ ತಿಂಡಿ ಹಾಕಿ ಮಾತ್ರ ಕೊಡ್ತಾರೆ ಅವರು. ಮನೆ ಅದು ಮನೆ ತಿಂದಾಗಿ. ಮತ್ತು ಕೆಲವು ನಮ್ಮ ಐಟಮ್ ಶೆಟ್ರಿ ಕೆಲವು ಐಟಮ್ ನಮ್ಮ ತಿಂಡಿ ಪುಂಡಿ ಎಲ್ಲ ಉಂಟಲ್ಲ, ಅದು ಭಾರಿ ಟಾಪ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮಾಡಿದಾಗ ಮಾಡ್ತಾರೆ, ಖುಷಿ ಆಗ್ತದೆ. ಹೌದು, ಕ್ಲೋಸ್ ಅಂದರೆ ಅದು ಬಿಡುವ ಅಂದಾಜು ಬಿಡಲೇಬೇಕಲ್ಲ. ಬಿಡಲೇಬೇಕು. ಈಗ ಬೇರೆ ಮಾಡ್ತಾರೆ, ನೋಡ್ಬೇಕು. ಈಗ ಅಲ್ಲಿ ನೋಡುವ. ಸುಮಾರು ವರ್ಷದಿಂದ ಈ ಹೋಟೆಲ್ಗೆ ಬರ್ತಾ ಇರೋ ಒಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಶ್ಯಾಮ್ ಪ್ರಸಾದ್ ಅಂತೇಳಿ. ನೀವು ಗಣೇಶ್ ಪ್ರಸಾದ್ ಬಗ್ಗೆ ಏನು ಹೇಳ್ತೀರಿ? ಭಾಳ ಒಂದು ಅದೇ ಬೇಸರದ ಸಂಗತಿ. ಇವರು ಇದೀಗ ನಾಳೆಗೆ 28ಕ್ಕೆ ಕ್ಲೋಸ್ ಆಗ್ತಾ ಇರುವಂಥದ್ದು. ಹೌದು, ನಾನು ಸಾಧಾರಣ 2010ರಿಂದಲೂ ಕೂಡ ಅಲ್ಲಿಗೆ ರೆಗ್ಯುಲರ್ ಆಗಿ ಊಟಕ್ಕೆ ಒಳ್ಳೆಯ ಫುಡ್, ಒಳ್ಳೆ ರೀತಿಯಾದಂಥ ಫುಡ್ ಇದೆಲ್ಲ ಇತ್ತು. ಭಾಳ ಒಳ್ಳೆಯದಂಥ ಸರ್ವಿಸ್ ಇದಿತ್ತು. ಹಾಗಾದ ಕಾರಣ ಆಗ್ತದೆ ಅಂತೇಳಿ. ಹೌದು ಖಂಡಿತವಾಗಿ ಸರ್. ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಅಂಥದ್ದು ಯಾವುದೇ ಫುಡ್ಗಳಿಗೆ ಕೆಮಿಕಲ್ಸ್ ಹಾಕುವಂಥದ್ದು ಅದು ಯಾವುದೂ ಇಲ್ಲ. ಟೇಸ್ಟಿಂಗ್ ಪೌಡರ್ ಇಲ್ಲ. ನಾವು ಸಂಜೆ ಮತ್ತು ಮಧ್ಯಾಹ್ನ ಹೆಚ್ಚಾಗಿ ಇಲ್ಲಿಗೆ ಬಂದು ಇಲ್ಲೇ ಚಹಾ ಇದು ಮಾಡಿ ಕುಡಿಯುವಂಥದ್ದು ಇರ್ತದೆ. ತಿಂಡಿ ಟೊಮೆಟೊ ಆಮ್ಲೆಟ್ ಮತ್ತು ಊಟ ಅದೆಲ್ಲ ಫೇವರೇಟ್. ಚೆನ್ನಾಗಿ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಸಾದ್ನ ಮೇನ್ ಕುಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ವಾಸುದೇವ್ ಅಂತ. ನೀವು ಎಷ್ಟು ವರ್ಷದಿಂದ ನೀವು ಗಣೇಶ್ ಪ್ರಸಾದಲ್ಲಿ ಕೆಲಸ ಮಾಡ್ತಿದ್ದೀರಿ ಸರ್? 25-30 ವರ್ಷದಿಂದ. 25-30 ವರ್ಷದಿಂದ. ನೀವು ಯಾವ ಡಿಪಾರ್ಟ್ಮೆಂಟ್ ಸರ್? ಎಲ್ಲ ಸಹ ನೀವು ನೋಡಿ? ಎಲ್ಲ
ನೀವು ಗಣೇಶ್ ಪ್ರಸಾದ್ನ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ ಸರ್? ಖುಷಿ ಅನಿಸ್ತದೆ? ಖುಷಿ ಖುಷಿ. ಅದಲ್ಲದೆ ನಾಳೆ ಇವತ್ತು ಕ್ಲೋಸ್ ಆಗ್ತದೆ, ಇವತ್ತು ಕಡೆ ದಿನ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಂತ ಮಾಡೋದು, ಬೇಜಾರಾಗ್ತದೆ. ಬೇಸರ ಆಗ್ತದೆ. ಅಂದ್ರೆ ಇಲ್ಲಿದ್ದು ನಾನು ತುಂಬಾ ಜನ ಹತ್ರ ಕೇಳಿಪಟ್ಟೆ, ಇಲ್ಲಿ ಮನೆ ತರನೇ ಅನಿಸ್ತದೆ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಸಹ ಹಾಗೆ ಹಾಗೆ ಅನಿಸ್ತಾ ಇತ್ತು. ಜಾಸ್ತಿ ಇಲ್ಲಿ ತುಂಬಾ ಇಷ್ಟಪಡುವ ಫುಡ್ ಯಾವ್ದು ಸರ್? ಅಂದ್ರೆ ಕಸ್ಟಮರ್ ತುಂಬಾ ಇಷ್ಟಪಡೋದು ಪುಂಡಿಗಸಿ, ಪಲಾವ್, ಬೇರೆ ಬನ್ಸ್. ನೀವೇ ಕುಕ್ ಮಾಡೋದು ಅದನ್ನ? ಹೌದು. ನೀವು ಮೇನ್ ಕುಕ್ ಆಗಿ ನೀವೇ ಕುಕ್. ಹೌದು. ಸರಿ, ನೀವು ಗಣೇಶ್ ಪ್ರಸಾದ್ಗೆ ಬರುವಂತ ಒಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಗಣಪತಿ ಭಟ್ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು 8 ತಿಂಗಳಿಂದ ಬರ್ತಿದ್ದೇನೆ ಮೇಡಮ್. ನಾನು ಎಲ್ಲ ಹೇಗೆ ಅನಿಸ್ತದೆ ಸರ್? ಫುಡ್ ಸೂಪರ್ ಮೇಡಮ್. ನಾನು ಬಂದಾಗಿಂದ ಇಲ್ಲಿಗೆ ಬರ್ತಿರೋದು, ಅಂದರೆ ಡೈಲಿ 2 ಟೈಮ್ ಅಂತೂ ಬರ್ತೇನೆ. ಟೀಗಂತೂ ಇಲ್ಲಿ ಅದ್ಭುತವಾಗಿರ್ತದೆ. ಟೀ ಮಾತ್ರ 3-4 ಸಲ ಬರ್ತೇನೆ. ಇಲ್ಲಿ ಒಂಥರ ಮನೆ ಫುಡ್ ಅಂತಲೇ ಹೇಳ್ಬೋದು. ಎಸ್ ಫುಡ್ಡಿಗೆ ಯಾವುದೇ ರೀತಿ ಕೆಮಿಕಲ್ ಆಗಿ ಇಲ್ಲ ಮೇಡಮ್, ಇಲ್ಲ ಏನಿಲ್ಲ ಎಸ್ ಮನೆ ಫುಡ್. ನನಗೇನು ಡಿಫ್ರೆನ್ಸ್ ಕಾಣ್ತಾ ಇದೆ ಅನ್ನೋ ಮನೆಯಲ್ಲಿ ತಿಂದ್ರೆ ಎಸ್ ಇಲ್ಲ ಸೇಮ್ ತುಂಬ ವೆರೈಟಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಮೇಡಮ್ ಫುಡ್. ಇಷ್ಟಪಡೋದು ಯಾವ್ದು ಸರ್ ನೀವು ಇಲ್ಲಿ? ನಾನಿಲ್ಲಿ ಅದೇ ಒಂದು ಇಡ್ಲಿ ಸಾಂಬಾರು ಇಷ್ಟಪಡ್ತಾನೆ, ಇನ್ನು ದೋಸೆ ಐಟಮ್ ಇಷ್ಟಪಡ್ತಾನೆ. ಅದಲ್ಲದೆ ಈಗ ಇವತ್ತು ಕಡೆ ದಿನ ಕ್ಲೋಸ್. ಹೌದು, ಅದೇ ಬೇಜಾರಾಗ್ತಿದೆ. ಅವತ್ತು ಮಾತಾಡಿದೆ, ಬಟ್ ಅನಿವಾರ್ಯ ಕಾರಣಕ್ಕೋಸ್ಕರ ಕ್ಲೋಸ್ ಆಗ್ತಿರುವಂಥದ್ದು. ಹಾಂ ಖಂಡಿತ ಮೇಡಮ್. ನಾನು ಡೈಲಿ ಬರ್ತಿರೋ ಜಾಗ, ಹಾಗಾಗಿ ಈಗ ನಾಳೆಯಿಂದ ಒಂದು ಜಾಗ ಹುಡ್ಕೊಳ್ಬೇಕು ಈಗ ರೆಗ್ಯುಲರ್ ಆಗಿ. ಅಂದರೆ ಇದು ಎಷ್ಟೊಂದು ಕನ್ವೀನಿಯೆಂಟ್ ಆಗಿತ್ತು ಅಂದರೆ ಈ ದಾರಿಯಲ್ಲಿ ಹೋಗುವಾಗ ಒಂದು ಟೀ ಕುಡಬೇಕು ಅಂತ ಮನಸ್ಸಿಲ್ಲ ಅಂದ್ರೆ ಒಂದು ಟೀ ಕುಡಬೇಕು ಅಂತ ಕಾಣ್ತಿತ್ತು. ಹಾಗೆ ಇಲ್ಲಿ ಸುಮಾರು ಜನ ನಾನು ಕೇಳ್ಪಟ್ಟೆ ಸರ್, ಮನೆ ಫೀಲೆ ಅಂತ ಹೇಳ್ತಾರೆ ಇಲ್ಲಿ. ಹೌದು ತುಂಬ. ಅಂದರೆ ವಿಶೇಷವಾಗಿ ನೀವು ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿರ್ಬೋದು. ಈಗ ಅವ್ರ ಓನರ್ ಇರ್ಬೋದು, ಇಲ್ಲಿ ಸಪ್ಲೈಯರ್ಸ್ ಇರ್ಬೋದು, ಇವರು ಹುಡುಗರು ಕೂಡ ಅಷ್ಟೇ ಸಪ್ಲೈಯರ್ಸು. ಹಾಂ ತುಂಬ ಜನ ಎಷ್ಟು ಚಂದ ಮಾತನಾಡಿಸ್ತಾರೆ. ಅಂದರೆ ಅದೊಂದು ಈಗ ಇವ್ರ ಕಸ್ಟಮರ್ಸು, ನಾವು ಸಪ್ಲೈಯರ್ಸ್ ಅನ್ನೋದಿಲ್ಲ. ತುಂಬ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಡೆವಲಪ್ ಆಗಿದೆ. ಎಸ್ ಕಣ. ಥ್ಯಾಂಕ್ ಯು ಸರ್. ಒಬ್ಬರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸತೀಶ್. ಎಷ್ಟು ವರ್ಷದಿಂದ ಹೋಟೆಲಿಗೆ ಬರ್ತಾ ಇದ್ದೀರಿ? ನಾನೊಂದು 7-8 ವರ್ಷದಿಂದ ಬರ್ತಿದ್ದೀನಿ. 7-8 ವರ್ಷದಿಂದ ಬರ್ತಿದ್ದೀನಿ. ಎಂತ ಹೋಟೆಲ್ನ ಬಗ್ಗೆ ಏನು ಹೇಳ್ತಾರೆ? ಹಾಂ, ನನಗೆ ಇಲ್ಲಿದ್ದು ಫುಡ್ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ನಾನು ಇವತ್ತು ಪೇಪರ್ ನೋಡಿ ಇವತ್ತು ಲಾಸ್ಟ್ ಅಂತ ಹೇಳಿ ಲಾಸ್ಟ್ ಡೇ ಇನ್ನಿಲ್ಲ ಇಲ್ಲಿ. ಅಲ್ಲ ಇನ್ನಿಲ್ಲ ಅಂತಂದರೆ ಇವರು ಇನ್ನೊಂದು ಕಡೆ ಬೇಗ ಮಾಡಬೇಕಂತ ಒಂದು ಅಭಿಪ್ರಾಯ. ಎಂತ ತುಂಬ ಇಷ್ಟ ಸರ್ ನಿಮಗೆ ಇಲ್ಲಿದ್ದು ಫುಡ್? ನಾನಿದು ಗೋಲಿ ಬಜ್ಜೆ ಜಾಸ್ತಿ, ಅದೇ ಪುಂಡಿಗಸಿ ಫೇಮಸ್, ಕೇಸರ್ ಬಾತ್ ಜಾಸ್ತಿ ಅದೇ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಗೋಪಾಲಕೃಷ್ಣ ಭಟ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾವು ಹೆಚ್ಚು ಕಡಿಮೆ ಒಂದು ಸಾಧಾರಣ ಒಂದು 15 ವರ್ಷದಲ್ಲಿ ನಾನು ಇವರ ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಮತ್ತು ಇಲ್ಲಿಗೆ ನಾವು ಯಾವಾಗಲೂ ಡೈಲಿ ಹೆಚ್ಚಾಗಿ ನಾವು ಇಲ್ಲಿ ಕಾಫಿ ಕುಡಿಯೋಕ್ಕೆ ನಾವು ಬರ್ತೇವೆ ಇಲ್ಲಿಗೆ. ಸಣ್ಣದಿಂದ ನಾವು ಅವ್ರ ಜೊತೆಯಲ್ಲಿ ಏನಿಲ್ಲ ಒಂದೇ ಥರ ಉಂಟು. ಎಲ್ಲ ಕಡೆ ಎಲ್ಲ ಉಂಟು. ಎಲ್ಲ ಕಡೆಯಿಂದ ಇಲ್ಲಿ ರೇಟ್ ಸ್ವಲ್ಪ ಚೀಪ್. ಹಾಂ, ನಮಗೆ ಕ್ವಾಲಿಟಿ ಎಲ್ಲ ಉಂಟು. ಏನು ಮಾಡೋದು ಈಗ ಅವರಿಗೆ ಇಲ್ಲಿ ಹೇಳ್ಬೇಕಂತ ಆಗಿದೆ. ಎಲ್ಲ ದೈವ ಇಚ್ಛೆ ಅಲ್ವಾ. ಅವರು ಒಳ್ಳೆಯದಾಗೋದು ಇನ್ನೂ ಇದಕ್ಕೆ ಬೇರೆ ಒಳ್ಳೆಯದಾಗುವ ಜಾಸ್ತಿ ಒಂದು ಒಳ್ಳೆಯದಾಗುವ ಒಂದು ಯೋಗ ಇದ್ದರೆ ಅದನ್ನು ಯಾರಿಂದ ತಪ್ಪಿಸಲಿಕ್ಕೆ ಸಾಧ್ಯ ಅಲ್ಲ. ಬೇರೆ ಹೋಟೆಲ್ದು ನಾವು ಅಷ್ಟೊಂದು ಇದು ಮಾಡೋದಿಲ್ಲ. ಎಲ್ಲ ಹೋಟ್ಲಲ್ಲಿ ಕೂಡ ಅದು ಅಷ್ಟೇ ಎಲ್ರಿಗೂ ಗೊತ್ತಿದ್ದ ವಿಷಯವೇ ಅದು. ಆದರೆ ಇಲ್ಲಿ ನಾವು ಎಲ್ಲ ಫುಡ್ಡಿಗೆ ನಾವು ಇಷ್ಟಪಡ್ತೇವೆ. ಇಲ್ಲಿಂದ ಹೌದು ಆಗ್ತದೆ. ಮತ್ತು ಇಲ್ಲಿಂದ ನಾವು ಪಾರ್ಸಲ್ ಕೂಡ ಜಾಸ್ತಿ ನಾವು ಇಲ್ಲಿಂದ ಕೊಂಡೋಗ್ತೇವೆ. ನಾವು ತುಂಬ ಆತ್ಮೀಯರಾಗಿ ನಾವು ಇಲ್ಲಿ ಇದ್ದೇವೆ. ಇಷ್ಟುವರೆಗೆ ನಾವು ಇಲ್ಲಿ ಕಾಫಿ ಕುಡಿದ ಒಂದು ದಿವಸ ಕೂಡ ನಾವು ಹೋಗೋದ ದಿವಸ ಇಲ್ಲ. ಥ್ಯಾಂಕ್ ಯು. ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮ್ಯಾಮ್ ನಮಸ್ತೆ. ನಿಮ್ಮ ಭಾರತಿ. ಹೋಟೆಲ್ ಬಗ್ಗೆ ಏನು ಹೇಳ್ತೀರಿ? ಹೋಟೆಲ್ ಬಗ್ಗೆ ಪುತ್ತೂರಿನ ಮಟ್ಟಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಒಂದು. ಇನ್ನೊಂದೇನೆಂದರೆ ಈಚೆ ಉಳ್ಳೆಯಲ್ಲಿದ್ದ ಕಾರಣ ಗೊತ್ತಾಗೋದಿಲ್ಲ ಹೊರಗೆ, ಹಾಗಾಗಿ ಕೆಲವೊಬ್ಬ ಈಚೆ ಬರೋದು ಮರೆತು ಹೋಗ್ತಿತ್ತು. ನಾಳೆ ಅದು ರಿಪೇರಿಗೆ ಅಂತ, ಅದಕ್ಕೆ ಅಂತ ಮಾಡೋದು. ಅವಾಗ ಬರ್ತಾ ಇದ್ದೆ. ನಾನು ಸಹ ಬರ್ತಾ ಇದ್ದೆ. ಕೊರೋನಾ ಟೈಮಲ್ಲಿ ಕೂಡ ಇವರು ಸಪ್ಲೈ ಒಳ್ಳೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೊದಲು ಆಸ್ಪತ್ರೆ ಇತ್ತು, ಆಸ್ಪತ್ರೆ ಸಪ್ಲೈ ಆಗ್ತಿತ್ತು, ಒಳ್ಳೆ ಫುಡ್ ಕೊಡ್ತಾ ಇದ್ರು, ಕ್ಲೀನಿಂಗ್ ಎಲ್ಲ ಇತ್ತು. ಹೌದು, ಮನೇಲಿ ಇದ್ದಾಗೆ ಉಂಟು. ಅದೇ ನಾನು ಅಂಬಡದೆ ಕೊಡ್ತೇನೆ.
ಮತ್ತು ಮೊಸರು ವಡೆ. ಈಗ ಇವತ್ತು ಇಲ್ಲಿ ಲಾಸ್ಟ್ ಡೇ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ? ಇಲ್ಲೆಲ್ಲ ಹತ್ತಿರದವ್ರು ಹೆಚ್ಚಿನವರೆಲ್ಲ ಇಲ್ಲೇ ಬರ್ತಾರೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಕಾಲಕ್ಕಾಗಿ ದೂರಗಡೆ ಹೋಗ್ತಾರೆ ಅಷ್ಟೇ. ಸಪ್ಲೈ ಕೂಡ ಕೂಡಲೇ ಆಗ್ತದೆ, ತುಂಬ ಕಾಯಬೇಕಾಗಿಲ್ಲ. ಬೇರೆ ಹೋಟೆಲ್ಗಳೆಲ್ಲ ಕಾಯಬೇಕು, ಹೌದು. ಕಾಯಬೇಕಂತ ಇಲ್ಲ. ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಮಹೇಂದ್ರ ಅಂತೇಳಿ. ನೀವು ಗಣೇಶ್ ಪ್ರಸಾದ್ ಬಗ್ಗೆ ಏನು ಹೇಳಿ? ಗಣೇಶ್ ಪ್ರಸಾದ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಚಿಕ್ಕದಿಂದಲೂ ದನ ಪೂಜೆಗೆ ಬರಬೇಕಾದ್ರೆ ಒಂದು ಬನ್ಸ್ ತಿನ್ಲಿಕ್ಕೆ ಅಂತೇಳಿ ಬರ್ತಿದ್ದೇವೆ ಇಲ್ಲಿಗೆ. ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾನೊಂದು 10 ವರ್ಷದಿಂದ 10 ಗಣೇಶ ಪೂಜೆ ಟೈಮಲ್ಲಿ ಇಲ್ಲಿ ಒಂದು 5 ಗಂಟೆಗೆ ಹೋಟೆಲ್ ಓಪನ್ ಮಾಡಿ ಎಲ್ಲಿ ಸಹ ಇಲ್ಲ ನಮ್ಮ ಎಲ್ಲಿ ಸಹ ಇಲ್ಲ, ಅದ್ರ ಹೌದು. ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ತುಂಬ ಬೇಸರದ ಸಂಗತಿ ಇಲ್ಲದ್ದು ಈಗ ಇವತ್ತು ಮಿಸ್ ಮಾಡ್ತಿದ್ದೇವೆ. ಲಾಸ್ಟ್ ಅಲ್ಲ, ಅದಕ್ಕೋಸ್ಕರ ಲಾಸ್ಟ್ ಒಂದು ದಿವಸ ಬರುವ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ. ಫುಡ್ ಎಲ್ಲ ನಿಮ್ಗೆ ಇಷ್ಟ ಆಗ್ತದೆ? ತುಂಬ ಇಷ್ಟ ಆಗ್ತದೆ. ಮನೆಯಲ್ಲಿ ಮಾಡಿದ್ದಾಗಲಿ ಹೌದು ಯಾವುದು ತುಂಬ ಇಷ್ಟ ಸರ್? ತುಂಬ ಇಲ್ಲಿ ಒಂದು ಬನ್ಸ್ ಮತ್ತು ವಡೆ ಒಳ್ಳೆ ಮಾಡ್ತಾರೆ, ಮತ್ತು ತುಪ್ಪ ದೋಸೆ ಚೆನ್ನಾಗಿರುತ್ತೆ. ಮನೆಯಲ್ಲೇ ತಿಂದಾಗೆ ಆಗ್ತದೆ, ಹೌದು. ಟೇಸ್ಟಿಂಗ್ ಪೌಡರ್ ಅಂತ use ಮಾಡೋದು. ಹೌದೌದು, ಪ್ಯೂರು. ಹೌದು. ಸರಿ ಸರ್, ಥ್ಯಾಂಕ್ ಯು. ಒಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸಂಜೀವ ಅಂತೇಳಿ ನಾನು. ಹೋಟೆಲ್ ನಮಗೆ ಏನು ಹೇಳ್ತೀರಿ ನೀವು? ಹೋಟೆಲ್ ಅಂತೇಳಿದ್ರೆ ನಾನು ಸಾಧಾರಣ ಒಂದು 20 ವರ್ಷ ಮುಂಚೆ ನಾನು ಕಾಲೇಜಿಗೆ ಹೋಗ್ತಿರುವಾಗಲೇ ಮತ್ತು ಹೈಸ್ಕೂಲ್ ಕಾಲೇಜಿಗೆ ಹೋಗ್ತಿರುವಾಗಲೇ ಈ ಹೋಟೆಲನ್ನು ನೋಡ್ತಾ ಇದ್ದೆ. ಸೊ ತುಂಬ ಟೇಸ್ಟ್ ಫುಡ್ ಇಲ್ಲಿ, ಯಾಕಂದರೆ ನನಗೆ ಎಸ್ಪೆಷಲಿ ಇಲ್ಲಿ ಗೋಳಿ ಬಜ್ಜಿ ನನಗೆ ತುಂಬ ಇಷ್ಟ. ಮತ್ತೊಂದು ಸೇಮಿಗೆ ರಸಾಯನ, ಇಲ್ಲಿ ಯಾವಾಗಲೂ ಬಂದು ನಾವು ಒಂದು ಐಟಮ್ ತಿಂತೀವಿ. ಮತ್ತು ಫ್ಯಾಮಿಲಿ ಕೂಡ ನಾವು ಬರ್ತಾ ಇದ್ದೇವೆ, ಒಂದು ಸಂಡೇ ಎಲ್ಲ ಬರ್ತಾ ಇದ್ದೇವೆ ಫ್ಯಾಮಿಲಿಗೆ ಬಂದು ನಾವು ಇಲ್ಲಿ ತಿಂದೆ. ಬಟ್ ಗಣೇಶ್ ಪ್ರಸಾದ್ ಅಂತ ಹೇಳಿದರೆ ಒಂದು ಒಳ್ಳೆ ಹೋಟ್ಲ್. ಮತ್ತು ಉಪಹಾರಕ್ಕೆ ಎಸ್ಪೆಷಲ್ ನಾವು ತಿಂಡಿಗೆ, ಊಟಕ್ಕೆ ಅಂತೆಲ್ಲ ಇಷ್ಟಲ್ಲ, ತಿಂಡಿಗೆ ಸ್ಪೆಷಲಿ ಬರ್ತಾ ಇದ್ದೆವು. ತುಂಬ ಒಳ್ಳೆ ಹೋಟ್ಲು. ಈಗ ನನಗೆ ಮೊನ್ನೆ ಸುದ್ದಿ ಸಿಕ್ಕಿತ್ತು, ಈಗ ಕ್ಲೋಸ್ ಆಗ್ತಿದೆ ಅಂತೇಳಿ. ಸೊ ಒಳ್ಳೆ ಹೋಟ್ಲು, ಒಂದು ಒಳ್ಳೆ ಇಷ್ಟವರೆಗೆ ಸರ್ವಿಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಒಳ್ಳೆ ವಿಷಯ. ಸಣ್ಣ ಏಜಿಂದ ಬರ್ತಾ ಇದ್ದೇನೆ. ಇಲ್ಲ, ಫುಡ್ ಒಂದೇ ರೀತಿ ಇದೆ, ಬಟ್ ತುಂಬ ಒಳ್ಳೆ ಖುಷಿ ಆಗ್ತದೆ. ಫುಡ್ ತುಂಬ ಕ್ವಾಲಿಟಿ ಇದೆ. ಮತ್ತೊಂದು ಹೈಯೆಸ್ಟ್ ಜನ ಚಹಾ ಕುಡಲಿಕ್ಕೆ ಅಂತೇಳಿ ಬರ್ತಾ ಇದ್ದಾರೆ. ಹಾಗೆ ಸಹ ನಾನು ಬರ್ತಾ ಇದ್ದೆ. ಒಂದು ಒಳ್ಳೆ ವೆಜ್ ಹೋಟ್ಲ್ ಅಂತೇಳಿ ಒಂದು ಖುಷಿ ಆಗ್ತದೆ. ಬೆಳಗಿನ ಉಪಹಾರಕ್ಕೆ ಒಂದು ಬಾರಿ ಒಂದು ಒಳ್ಳೆ ಹೋಟ್ಲ್ ಅಂತ, ಒಳ್ಳೆ ಜಾಗ ಅಂತ ಹೇಳ್ಬೋದು. ಸರಿ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ನಾರಾಯಣ್ ಹೇರಳೆ ಅಂತೇಳಿ. ನಾನು ನರಸಿಂಹ ಹೇರಳೆ ಅಂತೇಳಿ ಈ ಹೋಟೆಲ್ ಫೌಂಡರ್. ನಮ್ಮ ತಂದೆಯವರು, ಅವರ 2ನೇ ಮಗ ನಾನು, ನಾರಾಯಣ್ ಹೇರಳೆ ಅಂತೇಳಿ. ಸುಮಾರು 40 ವರ್ಷದ ಇತಿಹಾಸ. 40 ವರ್ಷದಲ್ಲಿ ಮೊದಲೇ ಓಪನ್ ಆದ ಈ ಹೋಟ್ಲ್ ನಮ್ಮ ತಂದೆ ನರಸಿಂಹ ಹೇರಳೆ ಅವರು ಓಪನ್ ಮಾಡಿದ ಹೋಟ್ಲು. ಅದರ ನಂತರ 5 ವರ್ಷ ನನ್ನ ಅಣ್ಣ ಗೋಪಾಲಕೃಷ್ಣ ಹೇರಳೆ ಅವರು ನಡೆಸಿದರು. ಅವರು GL ಕಾಂಪ್ಲೆಕ್ಸ್ ಗಣೇಶ್ ಪ್ರಸಾದ್ ಮಾಡಿದರು. ಆಮೇಲೆ 10 ವರ್ಷ ನಾನು ನಡೆಸಿದೆ ಈ ಹೋಟ್ಲನ್ನು. ಆಮೇಲೆ ನಾನು ಆದಿತ್ಯ ಹೋಟೆಲ್ ಉಪ್ಪಿನಂಗಡಿಯನ್ನು ತಗೊಂಡೆ, ಅದು ನಡೆಸ್ತಾ ಇದ್ದೇನೆ. ಈಗ ನನ್ನ ಅಕ್ಕನ ಮಗ ಕೃಷ್ಣಕುಮಾರ್ ಅವರು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಹೋಟ್ಲು ಏನಂತ ಹೇಳಿದರೆ ನಿಮಗೆ ಗೊತ್ತಾಗ್ತದೆ. ಇಲ್ಲಿಯ ನೀವು ವಿಡಿಯೋ ತೆಗೆದ್ರಲ್ಲ, ಎಷ್ಟು ಕಸ್ಟಮರ್ ಬರ್ತಾರೆ, ಎಷ್ಟು ಕಸ್ಟಮರ್ ಹೋಗ್ತಾರೆ, ನಿಮಗೆ ಗೊತ್ತಾಗ್ತದೆ. ಎಲ್ಲದಕ್ಕೂ ಇಲ್ಲಿಯ ಸಿಬ್ಬಂದಿಗಳು ಪ್ರಯತ್ನ. ನಮ್ಮ ತಂದೆ ಇರುವಾಗಲೇ ಇದ್ದ ಹುಡುಗ ಇವತ್ತು ತಿಂಡಿ ಮಾಡ್ತಾ ಇದ್ದಾನೆ. 40 ವರ್ಷದಿಂದ ಇದ್ದ ಹುಡುಗ ಇವತ್ತು ತಿಂಡಿ ಮಾಸ್ಟರ್ ಇಲ್ಲಿ ತಿಂಡಿಯ. ಎಲ್ಲ ಕಸ್ಟಮರು ಈ ಒಂದು ಹೋಟ್ಲು ಹೋಗಬಾರ್ದಿತ್ತು, ಈ ಹೋಟ್ಲು ಹೋಗಬಾರ್ದಿತ್ತು, ಈ ಹೋಟ್ಲು ಬೇಕಿತ್ತು ಅಂತ, ಅದು ನಮಗೆ ಅಗತ್ಯ, ಅದು ಬೇಕಾದ್ದು. ಅದನ್ನು ನಾವು ಗಳಿಸಿದ್ದೇವೆ. ನಮ್ಮ ತಂದೆ ಆಶೀರ್ವಾದ, ಈ ಜನರ ದಯೆ, ಎಲ್ಲ ಕಸ್ಟಮರ್ ನಮಗೆ ಚಿರಋಣಿ. ಭಾಳ ಸಹಕಾರ ಕೊಟ್ಟಿದ್ದಾರೆ, ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ತಂದೆ ಇರುವಾಗಲೇ ಬಂದ ಕಸ್ಟಮರ್ LICಯಲ್ಲಿ ಒಬ್ಬರು 3 ತಿಂದಿದ್ದರು, ಅವರು ಇವತ್ತು ಕೂಡ ಕಾಪಿ ಕೊಡಲಿಕ್ಕೆ ಬಂದಿದ್ದಾರೆ 40 ವರ್ಷದಿಂದ. ಈ ಹೋಟ್ಲ ರುಚಿ, ಈ ಹೋಟ್ಲ ಸ್ವಚ್ಛತೆ, ಎಲ್ಲದಕ್ಕೂ ಇದು ಕಾರಣ. ನಮ್ಮ ಹೇರಳೆ ಫ್ಯಾಮಿಲಿ ತುಂಬ ಚಿರಋಣಿಯಾಗಿದ್ದೇವೆ ಈ ಹೋಟೆಲ್ನಲ್ಲಿ. ಮತ್ತು ಈ ಇಷ್ಟು ಹೆಸರು ತರಲಿಕ್ಕೆ ಸಹಕರಿಸಿದ ಎಲ್ಲ ಕಸ್ಟಮರಿಗೂ, ಎಲ್ಲ ಗಿರಾಕಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮುಖ್ಯವಾಗಿ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಒಳ್ಳೆ ಪಾತ್ರ ವಹಿಸಿದ್ದಾರೆ, ಅವರಿಗೆ ಕೃತಜ್ಞತೆ ಹೇಳ್ತಾನೆ. ಇನ್ನೊಂದು ಕಡೆ ಇದನ್ನು ಉಳಿಸಲಿಕ್ಕೆ ತುಂಬ ನೋಡಿದ್ದೇವೆ, ಆಗಲಿಲ್ಲ. ಇನ್ನೂ ಪುತ್ತೂರಿನಲ್ಲಿ ಇನ್ನೊಂದು ಹೋಟ್ಲು ಮಾಡ್ತೇವೆ, ಯಾವಾಗ ಏನಂತಲ್ಲಿ ಇದನ್ನು ನೋಡ್ತಾ ಇದ್ದೇವೆ. ಅದು ಕಬಕದಿಂದ ದರ್ಬೆ ಒಳಗೆ ಜನರಿಗೆ ನಮ್ಮ ಸೇವೆ ಖಂಡಿತ ಉಂಟು. GL ಕಾಂಪ್ಲೆಕ್ಸ್ ಗಣೇಶ್ ಪ್ರಸಾದ್ ಇದೆ. ಇನ್ನೊಂದು ಹೋಟ್ಲು ಖಂಡಿತ ಮಾಡ್ತೇವೆ, ಒಂದು 2-3 ತಿಂಗಳಲ್ಲಿ ಮಾಡ್ತೇವೆ. ತುಂಬ ಸಂತೋಷದಿಂದ ನಾನು ಜನರಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಒಬ್ರು ಕಸ್ಟಮರ್ ನಮ್ಮ ಜೊತೆ ಇದೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಕಿಶೋರ್ ಅಂತ ಹೇಳಿ. ನೀವು ಗಣೇಶ್ ಪ್ರಸಾದ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಒಳ್ಳೆ ಸರ್ವಿಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಜಾತ್ರೆ ಟೈಮಲ್ಲೆಲ್ಲ ನೈಟ್ ಎಲ್ಲ ಓಪನ್ ಇದೆ. ಬಟ್ ನಾವು ನಾಳೆಯಿಂದ ಬೇರೆ ಹೋಟೆಲ್ ನೋಡ್ಬೋದು. ಇಲ್ಲಿ ಸರ್ವ್ ಮಾಡೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿ ಸೆಟ್ ಆಗ್ತದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ನಾವೊಂದು 3-4 ವರ್ಷ ಇಲ್ಲಿ ಬರೋದು. ನಾವು ಪುತ್ತೂರಲ್ಲೇ ವರ್ಕ್ ಮಾಡೋದು. ಹಾಗೆ ಒಂದು 10 ಗಂಟೆ ಸಂಜೆ ಎಲ್ಲ ಇಲ್ಲಿ ಚಹಾ ಕುಡಿದೆಲ್ಲ ಹೋಗೋದು. ಎಂತ ತುಂಬ ಇಷ್ಟ ಸರ್ ನಮಗೆ ಇಲ್ಲಿ ಮಸಾಲೆ ದೋಸೆ, ತುಪ್ಪ ದೋಸೆ ಎಲ್ಲ ತುಂಬ ಲೈಕ್. ಮನೆಯಲ್ಲಿ ಮಾಡಿ ತಿಂದಾಗೆ ಅನಿಸುತ್ತೆ. ನಮ್ಮ ಮನೆ ಹೋಮ್ ಮೇಡ್ ಫುಡ್ ಹೇಗಿದೆ ಅದೇ ರೀತಿ ಇದೆ ಇಲ್ಲಿ ಕೂಡ.
ಎಲ್ಲ ಎಂತೆಲ್ಲ ಹೆಲ್ತಿಗೆ ಸರ್ವ್ ಎಲ್ಲ ಒಳ್ಳೆ ಸೂಪರ್ ಇದೆ ಹಾಗೆ. ಹೌದು, ಅದಕ್ಕಂತ ಬಂದದ್ದು ಇವತ್ತು ಲಾಸ್ಟ್ ಡೇ ಹೇಳಿ ಫೋನ್ ಮಾಡಿದ್ರು, ಅದಕ್ಕೆ ಒಂದು ಲಾಸ್ಟ್ ಡೇಗೆ ಹೋಗಿ ಬರೋ ಇನ್ನಿಲ್ಲ ಅಂತೇಳಿ ಹಾಗೆ ಸೂಪರ್ ಇದೆ. ಖಂಡಿತ ಮಿಸ್ ಮಾಡ್ತೇವೆ ನಾವು ಆದರೆ ನಾಳೆಯಿಂದ ಬೇರೆ ಹೋಟೆಲ್ ಯೂಸ್ ಮಾಡೋದು ಹಾಗೆ. ಸರಿ. ನಮಸ್ತೆ, ನಾನು ಶ್ರೀಕಾಂತ್ ಕೊಳ್ತಾಯ ಅಂತ. ನಮ್ಮದು ಇದೇ ಬಿಲ್ಡಿಂಗಲ್ಲಿ ಇಲ್ಲೇ ಶಾಪು, ಕಾವೇರಿ ಎಂಟರ್ಪ್ರೈಸಸ್ ಅಂತ. ಹೋಟೆಲ್ನ ಬಗ್ಗೆ ಅಂತಂದರೆ ಇದು ನಮಗೆ ಒಂದು ಮನೆ ಇದ್ದಾಗೆ. ಯಾಕಂದರೆ ನಾನು 38 ವರ್ಷ ಮೊದಲು ಇಲ್ಲಿ ಅಂಗಡಿ ಸ್ಟಾರ್ಟ್ ಮಾಡುವಾಗ ಈ ಹೋಟೆಲ್ ಆಗ ಓಪನ್ ಆಗಿತ್ತು. ಸೊ ನಮ್ಮ ಒಂದು ರುಟೀನ್ ಇಲ್ಲಿ ಗಣೇಶ್ ಪ್ರಸಾದ್ ಡೈಲಿ ರುಟೀನ್. ಮತ್ತು ನಮ್ಮ ಅಂಗಡಿಗೆ ಬಂದ ಗ್ರಾಹಕರನ್ನು ಇಲ್ಲಿ ಕರೆಯೋದು, ಇಲ್ಲಿ ಕರ್ಕೊಂಡು ಬರೋದು, ಇಲ್ಲಿಯ ತಿಂಡಿ ಒಂದು ಕೊಡೋದು, ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಅವರಿಗೆ. ಹಾಗೆ ಎಲ್ಲರೂ ತಿಂದವರೆಲ್ಲ ಹೇಳೋದು ಏನಂದರೆ ಇಷ್ಟು ಒಳ್ಳೆಯ ಒಂದು ಫುಡ್ ಎಲ್ಲಿ ಸಹ ಇಲ್ಲ. ಸರ್ವೀಸು ಮತ್ತು ಕನ್ಸಿಸ್ಟೆನ್ಸಿ, ದಿನ ಒಂದೇ ಟೇಸ್ಟ್ ಇರ್ತದೆ. ನಮ್ಮ ಇವತ್ತು ಖುಷಿಯಾಗಿ ಒಂದು 4 ದಿವಸ ನಂತರ ಬರ್ತೇವೆ, ಅದೇ ತಿಂಡಿ ಹೇಳ್ತೇವೆ, ಸೇಮ್ ಟೇಸ್ಟ್ ಇರ್ತದೆ. ನಮಗೆ ಡಿಸಪಾಯಿಂಟ್ ಆಗುವ ವಿಷಯವೇ ಇಲ್ಲ. ಸೊ ಮತ್ತು 38 ವರ್ಷದಿಂದ ಬರ್ತಾ ಇದೆ. ನನ್ನ ಅಂಗಡಿ ಓಪನಿಂಗಿಗೆ ಸಹ ನಾನು ಇಲ್ಲಿಂದವೇ ಕಾಫಿ ತಿಂಡಿ ಹೇಳಿದ್ದೆ. ಸೊ ನಾನು ರೆಗ್ಯುಲರ್ ಇವತ್ತು ಕ್ಲೋಸು. ಅದು ಬೇಸರ ಆಗ್ತದೆ, ಆದರೆ ಏನು ಮಾಡೋದು, ಎಲ್ಲ ಒಳ್ಳೆಯ ವಿಷಯಗಳಿಗೆ ಒಂದು ಅಂತ್ಯ ಉಂಟಲ್ಲ. ಹಾಗೆ ಇವ್ರದ್ದು ಇನ್ನೊಂದು ಕಡೆ ಆಗ್ತದೆ. ಸೊ ಅಲ್ಲಿ ಒಂದು ಹೊಸ ಹುರುಪಿನಿಂದ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಮಗೆ ಭರವಸೆ ಇದೆ. ಅವರ ಫ್ಯಾಮಿಲಿ ಇಡೀ ಈ ಹೋಟೆಲ್ ಉದ್ಯಮದಲ್ಲಿ ಒಳ್ಳೆ ಪಳಗಿದವರು. ಆದ ಕಾರಣ ಅವ್ರದ್ದೊಂದು 7-8 ಕಡೆ ಇದೆ ಹೋಟೆಲ್. ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಂಡು ನಮ್ಮದೊಂದು ಆಸೆ. ನಾವು ಇದರ ಒಂದು ಪಾಲು ಅಂತೇಳಿ ಹೇಳ್ಬೋದು ಗಣೇಶ್ ಪ್ರಸಾದ್. ಆದ ಕಾರಣ ನಮಗೆಲ್ಲ ನಾನು ಇಲ್ಲಿ ಹೆಚ್ಚಾಗಿ ಅಂಬಡೆ ಇಲ್ಲಿದ್ದು ನನ್ನ ಫೇವರೇಟ್. ಇಲ್ಲಿ ಅಂಬಡೆ, ಆಮೇಲೆ ಎಲ್ಲ ಐಟಮ್, ದೋಸೆ, ಚಪಾತಿ, ಪೂರಿ, ಸಾಧಾರಣ ಎಲ್ಲ ಐಟಮ್ಸು ಫೇವರೇಟ್. ಹೋಮ್ಲಿ ಫುಡ್ ಹೌದು, ಹಾಗೆ ಅದೇ ರೀತಿ ಸೇಮ್ ಸೆಕೆಂಡ್ ಹೋಮ್. ನಮಗಿದು ಸೆಕೆಂಡ್ ಹೋಮ್. ಮನೆಗೆ ಸಹ ಇಲ್ಲಿಂದ ಐಟಮ್ಮು ನಾನು ತಗೊಂಡು ಹೋಗ್ತೇನೆ, ಮನೆಯವರಿಗೆ ಸಹ ಇದರದ್ದು ಟೇಸ್ಟ್. ಹೌದು. ಹಾಗೆ ನಮ್ಮದೊಂದು ಮೊದಲೊಂದು ಕ್ರಿಕೆಟ್ ಟೀಮ್ ಇತ್ತು. ಕ್ರಿಕೆಟ್ ಟೀಮಿಗೆ ನಮ್ಮ ಎಲ್ಲ ಸೆಟ್ ಎಲ್ಲ ಕ್ರಿಕೆಟ್ ಹಾರ್ಡ್ಬಾಲ್ ಕ್ರಿಕೆಟ್ ಟೀಮ್ ಇತ್ತು. ನಮ್ಮ ಸಂಡೇ ಕ್ರಿಕೆಟರ್ಸ್ ಸಂಡೇ ನಾವು ಕ್ರಿಕೆಟ್ ಆಡೋದು. ನಮ್ಮ ಏಜ್ ಗ್ರೂಪ್ನವರು ಒಂದು 20-25 ಜನ ಇದ್ದೆವು. ಸೊ ನಮ್ಮ ಕ್ರಿಕೆಟ್ ಸೆಟ್ಟೇ ಇಲ್ಲಿರ್ತಿದ್ದದ್ದು. ಹೌದು, ಇಲ್ಲೇ ಸೆಟ್ ಇಡ್ತಿದ್ದದ್ದು. ಮತ್ತು ಸಂಡೇ ಸೆಟ್ ಹೋಗ್ತಿತ್ತು, ಅದರೊಟ್ಟಿಗೆ ನಮಗೆ ಇಲ್ಲಿಂದ ತಿಂಡಿ ಪಾರ್ಸೆಲ್ಸ್ ಹೋಗ್ತಾಯಿತ್ತು. ಸೊ ಕ್ರಿಕೆಟ್ ಆಡೋದರೊಟ್ಟಿಗೆ ನಮ್ಮ ಈ ತಿಂಡಿ ಸಹ ನಾವು ಸವಿತಾ ಇದ್ದೆವು. ನಾವು ಕೆಲವು ಸತಿ ನಾವು ಈ ತಿಂಡಿ ಉಂಟು ಅಂತ ಆಡಿದ್ದು ಉಂಟು. ಹಾಗೆ ಅಂತೂ ಒಂದು ಮೆಮೊರೇಬಲ್, ಅದೊಂದು ತುಂಬ ಮೆಮೊರೀಸ್. ಪ್ರತಿಯೊಂದು ಇಲ್ಲಿ ಇಲ್ಲೊಂದು ಜಾಗೆ ನಾವು ಎಷ್ಟು ಆತ್ಮೀಯರಾಗಿದ್ದೇವೆ ಅಂದರೆ ನಾವು ಕಿಚನಿಗೆ ಹೋಗಿ ಅಲ್ಲಿ ನಾವು ಫುಡ್ಡು ಅಲ್ಲಿಯೇ ನಾವು ತಗೊಳ್ತಾ ಇದ್ದೆವು. ಅಲ್ಲಿ ಕಾವಲಿಂದ ಡೈರೆಕ್ಟ್ ಮನೆ ಥರ. ಹಾಗೆ ತುಂಬ ಮೆಮೊರೀಸ್ ತುಂಬ ಉಂಟು. ಬಟ್ ಅನಿವಾರ್ಯ, ಇನ್ನು ಮುಂದೆ ಈ ಜಾಗೆಯಲ್ಲಿ ಇನ್ನು ದೊಡ್ಡ ಬಿಲ್ಡಿಂಗ್ ಆಗಲಿ, ಪುತ್ತೂರಿನ ಒಂದು ದೊಡ್ಡ ಒಂದು ಪಾಯಿಂಟ್ ಆಗಲಿ ಇದೊಂದು ಅಂತ ಹೇಳ್ಕೊಂಡು ನಮ್ಮದು ಆಸೆ. ಥ್ಯಾಂಕ್ ಯು ಸರ್. ಹೋಟೆಲ್ನ ಮಾಲಕರಾದ ಗೋಪಾಲಕೃಷ್ಣ ಹೇರಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಕೊನೆಯ ದಿನ ಸರ್ ಇಲ್ಲಿ ಹೋಟೆಲ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ಕೊನೆಯ ದಿವಸ ಅತ್ಯಂತ ಬೇಸರದಿಂದ, ವಿಷಾದನೀಯವಾಗಿ ಇವತ್ತು ಬಿಟ್ಟು ಕೊಡಬೇಕಲ್ಲ ಅಂತ ಹೇಳುವಂಥ ಒಂದು ಇದರಲ್ಲಿದ್ದೇವೆ. ಅದರ ಜೊತೆಯಲ್ಲಿ ಈ ಹೋಟ್ಲ್ ನಡೆದು ಬಂದ ದಾರಿ, ಗಣೇಶ್ ಪ್ರಸಾದ್ ಅಂತ ಒಂದು ಸಂಸ್ಥೆ ಪುತ್ತೂರಲ್ಲಿ ಇಲ್ಲಿವರೆಗೆ ಬಂದಂಥ ಒಂದು ದಾರಿ, ಅದರ ಒಂದು ಹಿನ್ನೆಲೆ, ಒಂದು ದಿವಂಗತ ನರಸಿಂಹ ಹೆರಳೆ ಅವರು, ನನ್ನ ತಂದೆಯವರು, ಸುಮಾರು ಅವರ ಅದ್ಭುತವಾದಂಥ ಪರಿಶ್ರಮ ಮತ್ತು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಿ ಅದನ್ನು ಉಲ್ಲೇಖ ಮಾಡಬೇಕಾದ್ರೆ. ಯಾಕೆಂತ ಕೇಳಿದರೆ ಸುಮಾರು ಸಣ್ಣ ಪ್ರಾಯದಿಂದಲೇ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಮೆಡ್ರಾಸ್ನಲ್ಲಿ ಸುಮಾರು 15 ರೂಪಾಯಿ ಸಂಬಳಕ್ಕೆ
ಕೆಲಸ ಮಾಡಿ ಹೋಟ್ಲಿನ ಎಲ್ಲ ವಿಷಯಗಳನ್ನು ತಿಂಡಿಯಿಂದ ಹಿಡಿದು ಗ್ಲಾಸ್ ತೊಳೆಯುವವರೆಗೆ ಪರಿಶ್ರಮ ಪಟ್ಟು ಹೋಟ್ಲನ್ನು ಮಾಡಿದರು. ಹಾಗೆ ಪುತ್ತೂರಿನಲ್ಲಿ ಹೋಟ್ಲ ಸಂಸ್ಥೆ ಪ್ರಾರಂಭ ಆಯಿತು. ಅದನ್ನು ದೇವಸ್ಥಾನದ ಬಿಲ್ಡಿಂಗಲ್ಲಿ ಗಣೇಶ್ ಪ್ರಸಾದ್ ಅಂತ ಇತ್ತು. ಅದು 3 ವರ್ಷ 8 ತಿಂಗಳು ನಡೆಸಿದ್ದೇವೆ. ಅದರ ನಂತರ ಕಾರಣಾಂತರದಿಂದ ಬಿಡಬೇಕಾಗಿ ಬಂತು. ಆಗ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರನ್ನು ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಇವತ್ತು ಈ ಸಂಸ್ಥೆ ಇಷ್ಟು ಬೆಳಿಬೇಕು ಅಂತೇಳಿ ಆದರೆ ಅವರ ಆಶೀರ್ವಾದ. ಹಾಗೆ ಅವರ ಈ ಬಿಲ್ಡಿಂಗಲ್ಲಿ ಮಾಡಿಕೊಟ್ಟರು. ಅದರ ನಂತರ ಇದರಲ್ಲಿ ಪ್ರಾರಂಭಿಸಿದೆವು. ತಂದೆಯವರ ಜೊತೆಯಲ್ಲಿ ನಾನು ಕೂಡ ತಂದೆಯವರ ಮಾರ್ಗದರ್ಶನದಲ್ಲಿ ಈ ಹೋಟ್ಲು ಪ್ರಾರಂಭ ಆಯಿತು. ಅತ್ಯಂತ ಯಶಸ್ವಿಯಾಗಿ ಇದನ್ನು ನಡೆಸಿದ್ದೇವೆ. ಆಗಲೇ ಜನಸ್ನೇಹಿಯಾಗಿ ಅದ್ಭುತ ರೀತಿಯಲ್ಲಿ ನಮಗೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ 89ನಲ್ಲಿ ಇಲ್ಲಿ ಪ್ರಾರಂಭ ಆಯಿತು. GL ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭ ಮಾಡಿದೆವು. ಆಗ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಾರ್ತ್ ಇಂಡಿಯನ್ ಡಿಶಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವು 89ನಲ್ಲಿ. ಆಗ ಮಂಗಳೂರಿನಲ್ಲಿ 1-2 ಹೋಟ್ಲಲ್ಲಿ ಇತ್ತಷ್ಟೇ. ಗೋಬಿ ಮಂಚೂರಿ ಅದೆಲ್ಲ ನಾವೇ ಪ್ರಾರಂಭ ಮಾಡಿದ್ದು. ಅದರ ನಂತರ ಇದನ್ನು ತಮ್ಮ ನಡೆಸಿಕೊಂಡು ಬರ್ತಾಯಿದ್ದ. ಹಾಗೆ ಅವನು ಉಪ್ಪಿನಂಗಡಿಯಲ್ಲಿ ಆದಿತ್ಯ ಶಿಫ್ಟ್ ಆದ. ಅದರ ನಂತರ ನಮ್ಮ ಅಳಿಯ ಅಕ್ಕನ ಮಗ ಕೃಷ್ಣಕುಮಾರ ಅಂತ ಹೇಳುವವರಿಗೆ ಹಸ್ತಾಂತರಿಸಿದ್ದು ಮ್ಯಾನೇಜ್ಮೆಂಟನ್ನು ನೋಡೋ ಜವಾಬ್ದಾರಿ ಕೊಟ್ಟಿದ್ದು. ಹಾಗೆ ನಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ಪುತ್ತೂರಿನಲ್ಲಿ ಗಣೇಶ್ ಪ್ರಸಾದ್ ಮತ್ತು ಹೆರಳೆಯವರ ಕುಟುಂಬಕ್ಕೆ ಒಂದು ಛಾಪು ಮೂಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಾನು ಎಲ್ಲರಲ್ಲಿ ಕೇಳ್ಪಟ್ಟಾಗೆ ತುಂಬ ಬೇಜಾರು ವ್ಯಕ್ತಪಡಿಸಿದ್ರು ಸರ್. ಹೋಟೆಲ್ ಇಲ್ಲ ಅಂತ ಹೇಳಿದ ತಕ್ಷಣ ತುಂಬ ಜನ. ಮತ್ತು ಈ ಏರಿಯಾದಲ್ಲಿ ಸಾಮಾನ್ಯರಿಗೆ ಕೈಯಾಟಕುವಂಥ ರೀತಿಯಲ್ಲಿ ಮತ್ತು ಯಾರು ಕೂಡ ಬಂದು ಹೋಗ್ಬೋದು ಅಂತ ಹೇಳುವಂಥ ಒಂದು ರೀತಿಯ ವಾತಾವರಣವನ್ನು ಸೃಷ್ಟಿಯಾಗಿತ್ತು. ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹದಿಂದ ಯಶಸ್ವಿಯಾಗಿ ನಡೀತಾ ಇದೆ. ಅದರಲ್ಲಿ ಈಗ ಇಲ್ಲಿ ಕಸ್ಟಮರ್ಸಿಗೆ ಏನು ಹೋಪ್ಸ್ ಕೊಡ್ತೀರಿ ಸರ್? ಎಷ್ಟು ಟೈಮಲ್ಲಿ ಓಪನ್ ಆಗ್ಬೋದು ಅಂತ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ. 2 ತಿಂಗಳಲ್ಲಿ ಓಪನ್ ಆಗುತ್ತೆ, ನೋಡಬೇಕು ಹೇಗೆ ಅಂತೇಳಿ. ಯಾವುದು ನಮ್ಮ ತಮ್ಮ ಇರ್ಬೋದು, ಮಕ್ಕಳಿರ್ಬೋದು, ಅಕ್ಕನ ಮಕ್ಕಳಿರ್ಬೋದು, ಎಲ್ಲ ಇಡೀ ಕುಟುಂಬಸ್ಥರ ಒಂದು ಆಶೀರ್ವಾದ ಮತ್ತು ಅನುಗ್ರಹದಿಂದ ಇದು ಯಶಸ್ವಿಯಾಗಿ ಕುಟುಂಬದವರೇ ಎಲ್ಲ ನಡೆಸಿಕೊಂಡು ಬರ್ತಾ ಇರೋದು ಅಂತ ಹೇಳಿದ್ದು ತಪ್ಪಾಗಿದೆ. ಹೋಟೆಲ್ನ ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ. ಹೋಟೆಲ್ ಬಗ್ಗೆ ಏನು ಹೇಳ್ತೀವಿ? ಹೋಟೆಲ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಸಾಧಾರಣ ನಾನು ನೋಡ್ತಾ ಶುರು ಮಾಡಿ ಸಾಧಾರಣ 30 ವರ್ಷಗಳಿಂದ ನೋಡ್ತಾ ಇದ್ದೇನೆ. 30 ವರ್ಷಗಳಿಂದ ಕೂಡ ಒಂದು ಒಳ್ಳೆಯ ಟೇಸ್ಟಿಯಾಗಿ ಫುಡ್ ಇದೆ. ಒಂದೇ ರೀತಿಯಲ್ಲಿ ಫುಡ್ಡು. ಯಾರು ಅಡುಗೆಯವರು ಚೇಂಜ್ ಆದರೂ ಕೂಡ 2-3 ಜನ ಅಡುಗೆಯವರು ಇದ್ದಾರೆ. ಆ 2 ಜನ ಅಡುಗೆಯವರು ಕೂಡ ಒಂದೇ ರೀತಿ ಟೇಸ್ಟಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅದೇ ರೀತಿ ಎಷ್ಟು ವರ್ಷದಿಂದ ಬಂದಿದ್ದೀರಿ? ನಾನು ಸಾಧಾರಣ ಒಂದು 25 ವರ್ಷದಿಂದ ಬರ್ತಾ ಇದ್ದೇನೆ. ನಮ್ಮ ನೆರೆಗೆರೆಯಲ್ಲಿ ಇದ್ದಾರೆ. ಹಾಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಹಿರೇಹಳ್ಳಿಯವರು, ನಾರಾಯಣ ಹಿರೇಹಳ್ಳಿಯವರು ಮತ್ತು ಅವರ ಅಳಿಯ ಕುಮಾರಣ್ಣ ಅಂತ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇಷ್ಟು ವರ್ಷ ಕೂಡ ಒಂದು ಹೋಟೆಲ್ ನಡೆಸ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಕಡೆಯ ದಿನ. ಹಾಗೆ ಕಡೆಯ ದಿನದಲ್ಲಿ ಕೂಡ ಒಂದು ಅವರಿಗೆ ಒಂದು ಇನ್ನೂ ಎಲ್ಲ ಒಳ್ಳೆಯ ಕಡೆ ಒಂದು ಜಾಗ ಸಿಕ್ಕು ಒಂದು ಇದಕ್ಕಿಂತ ಒಳ್ಳೆಯ ಒಂದು ಸ್ಪೆಷಾಲಿಟಿ ಆಗುವಂಥ ಹೋಟೆಲನ್ನು ಮಾಡಲಿ. ಅವರಿಗೆ ದೇವರು ಇನ್ನೂ ಕೂಡ ಒಳ್ಳೆಯ ಜನರ ಸಹಕಾರ ಸಿಗುವಂಥ ಜಾಗೆಯಲ್ಲಿ ಅವರು ಸಿಗಲಿ ಅಂತ ಹೇಳಿ ಒಳ್ಳೆಯ ನಮಗೆ ಅಭಿಪ್ರಾಯ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾಯಿದೆ. ಅದರ ಕಡೆಯಲ್ಲಿ ಪೇಟೆಯ ಮಧ್ಯದಲ್ಲಿ ಸಿಕ್ಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಆದರೆ ಅವರಿಗೆ ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಆಗಲಿ. ತುಂಬ ಖುಷಿ ಆಗ್ತಾಯಿದೆ. ಒಂದು ರೀತಿಯ ಬೇಸರ ಆಗ್ತಾಯಿದೆ. ಹೌದೌದು, ಕಡೆಯ ದಿನ ಅಂತ. ಹಾಗೆ ನಮಗೊಂದು ಪೇಟೆಗೆ ಬಂದಾಗ ನಮಗೊಂದು ಅರ್ಜೆಂಟ್ ಏನಾದ್ರು ಒಂದು ತಿಂಡಿ ತಿನ್ನಬೇಕು ಅಂತ ಹೇಳಿದರೆ ಇಲ್ಲಿಗೆ. ಯಾಕಂದರೆ ಇಲ್ಲಿ ಒಂದು ಫುಡ್ಡಿನಲ್ಲಿ ಎಲ್ಲ ಕ್ವಾಲಿಟಿಯಲ್ಲಿ ಅದು ಒಳ್ಳೊಳ್ಳೆ ಇದೆ. ಮತ್ತು ರೇಟ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಅದರಲ್ಲಿ ಕ್ವಾಲಿಟಿ ಅಂತ ಇದೆ, ಕ್ವಾಂಟಿಟಿ ಸಹ ಇದೆ, ಚೀಪ್ ಆ್ಯಂಡ್ ಬೆಸ್ಟ್. ನಮ್ಮಂಥ ಮಿಡ್ಲ್ ಕ್ಲಾಸ್ ಇರೋರಿಗೆ ತುಂಬ ಒಳ್ಳೆ ಇರುವಂಥ ಹೋಟೆಲ್ ಆಗಿತ್ತು. ಅಲ್ಲಿ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಹೌದು, ಅದೇ ನಿಮ್ಮನ್ನೆಲ್ಲ ನೋಡಿದಾಗೆ ಅದೇ ಅವನೊಂದ್ಸಲ ನೋಡಿ. ವರ್ಷದಿಂದ ಹೋಟೆಲ್ನಲ್ಲಿ ಸರ್ವಿಸ್ ಮಾಡ್ಕೊಂಡು ಬರೋರೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಮ್ಮದು ನವೀನ್ ದಾದಾ ಪಂಡ್ಪ ಸರ್ ಹೋಟೆಲ್ನ ಬಗ್ಗೆ ಪಂಡ್ಪುನ ಹೋಟೆಲ್ ಬಗ್ಗೆ ಮಸ್ತ್ ಬೇಜಾರು ಪಂಡ ಸಾಧಾರಣ ಒಂದು 20 ವರ್ಷ ಈ ಹೋಟೆಲ್ ಜೊತೆ ಸಡನ್ನೇ ಧನಿಕರು ಬೇತ ಮಲ್ಪೆ ಅಂತೀರಿ ಧರಿಸಿ ಇತ್ತೆ ಕ್ಲೋಸ್ ಆಂಡ್ ಐದು ಕೂಡ ದಾದ ನೆಕ್ಸ್ಟ್ ದಾದ ಮಾಡ್ಕೊಳ್ಳೋದು ನೆಕ್ಸ್ಟ್ 6 ಮಲ್ಪ ಅಂತೀರಿ ಬೇತ ಹೋಟೆಲ್ ಐಟ್
ವಾಪಸ್ ಎಲ್ಲ ಹೊಂತೇನೆ ಆ ಥರ ಇಲ್ಲಲ್ಲೇ ಮಸ್ತ್ ಉತ್ಸಾಹ 20 ವರ್ಷ ಇರು ವರ್ಷ ರೆಸ್ಪಾನ್ಸ್ ಕ್ಲೋಸ್ ಪಣ್ಣಾಗ ದಾದ ಮಾಡೋದು ಬೇಜಾರು ಮಸ್ತ್ ಬೇಜಾರು ಕಸ್ಟಮರ್ಗಳೇ ಬೇಜಾರು ಓನರ್ ನಕಲ್ ಅಂಚನೆ ಇಲ್ಲದ ಲೆಕ್ಕನೆ ಇಲ್ಲದಾಗ ಲೆಕ್ಕನೆ ಮಸ್ತ್ ಅಂಚನೆ ಮಸ್ತ್ ಫೀಲ್ ಆಗುತ್ತೆ. ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಹೆಸರು ನೀಲಂತ್ ಅಂತೇಳಿ. ಎಷ್ಟು ವರ್ಷದಿಂದ ಹೋಟೆಲ್ಗೆ ಬರ್ತಾ ಇದ್ದೀವಿ? ಸುಮಾರು 30 ವರ್ಷದಿಂದ ಬರ್ತಾ ಇದ್ದೇವೆ. ನಮ್ಮ ತಂದೆಯವರ ಕಾಲದಲ್ಲಿ ಈ ಗಣೇಶ್ ಪ್ರಸಾದ್ನ ಹಿರಿಯರು ಮತ್ತು ನಮ್ಮ ತಂದೆಯವರಿಗೆ ಅವಿನಾವ ಭಾವ ಸಂಬಂಧ ಅಂತ ಹೇಳ್ಬೋದು. ಇಲ್ಲಿಯ ನಾವು ಒಂದು ಫ್ಯಾಮಿಲಿ ರಿಲೇಷನ್ ಬಾಂಡಿಂಗ್ ಥರ ನಾವು ಇಲ್ಲಿ ಇದು ಮಾಡ್ತಿದ್ದೇವೆ. ಇಲ್ಲಿ ಆಹಾರ ಏನಿದ್ರು ಕೂಡ ಆಹಾರ ತಗೊಂಡ್ರೆ ಹೊಟ್ಟೆಗೆ ಆರೋಗ್ಯಕ್ಕೆ ಏನು ಸಮಸ್ಯೆ ಬರುವುದಿಲ್ಲ. ಇಲ್ಲಿ ಒಂದು ಫ್ಯಾಮಿಲಿ ವಾತಾವರಣ. ಈ ಹೋಟೆಲ್ ಅಂತ ಕಮರ್ಷಿಯಲ್ ಇಲ್ಲಿ ಫೀಲಿಂಗ್ ಆಗಲ್ಲ. ಇಲ್ಲಿ ಏನಂತ ಹೇಳಿದರೆ ಇದು ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿ ಏನು ತಿಂತೇವೆ ಅದೇ ರೀತಿ ಆಗುವಂಥ ವಾತಾವರಣ. ಅವರ ಇಲ್ಲಿಯ ಸಿಬ್ಬಂದಿಗಳು ಏನಿದ್ದಾರೆ, ಸರ್ವರ್ ಏನಿದೆ, ಅವರೆಲ್ಲ ಒಂದು ಕಸ್ಟಮರ್ಗಳಿಗೆ ಒಳ್ಳೆಯ ಅಟ್ಯಾಚ್ಮೆಂಟ್ ಇದ್ದುಕೊಂಡು ಒಳ್ಳೆಯ ವ್ಯವಹಾರ ನಡೆಸಿದೆ. ಭಾರಿ ತುಂಬ ಒಂದು ಬೇಸರದ ಸಂಗತಿ. ಇವತ್ತು ಲಾಸ್ಟ್ ಅಂತ ಹೇಳುವುದು. ಮುಂದೆ ಏನೋ ತಯಾರಿ ಮಾಡ್ತಾ ಇದ್ದಾರಂತೆ, ನೋಡ ಮುಂದೆ ನಮ್ಮ ಇದೇ ರೀತಿ ಬೆಂಬಲ ಇರ್ತದೆ. ಇಲ್ಲಿಯ ಎಲ್ಲ ತಿಂಡಿಗಳು ಇದು ಮನೆಯ ತಿಂಡಿಯ ಥರ ಎಲ್ಲ ತಿಂಡಿಗಳು ಇಲ್ಲಿ ತುಂಬ ಇಷ್ಟ ಆಗಿದೆ. ಸರ್ ನಮಸ್ತೆ. ನಮಸ್ತೆ. ಶೇಖರ್ ನಾರಾವಿ, ಇಲ್ಲಿ ಡಾಕ್ಯುಮೆಂಟ್ ರೈಟರ್ ಆಗಿದ್ದೇನೆ ಮತ್ತು ದೇವಸ್ಥಾನದ ಮಾಜಿ ಟ್ರಸ್ಟಿ ಕೂಡ. ಈ ನ್ಯೂ ಗಣೇಶ್ ಪ್ರಸಾದ್ ಇದಕ್ಕೆ ನಮಗೆ ಸುಮಾರು ವರ್ಷದ ನಂಟು. ಅಂದರೆ ಇವರ ಹೇರಳೆಯವರ ತಂದೆ ನರಸಿಂಹ ಹೇರಳೆಯವರು ಇರುವಾಗಲೇ ನಮಗೆ ಅವರ ಸಂಪರ್ಕ. ಮತ್ತು ಒಂದು ಸ್ವಚ್ಛತೆಯಲ್ಲಿ ನಮಗೆ ಈಗ ಸರ್ಕಾರ ಇರುವುದು ಕೂಡ ಹಾಗೆ ಏನು ಹೇಳ್ತಾ ಇರೋದಂದರೆ ಸ್ವಚ್ಛತೆ ಬೇಕು ಅಂತ. ಎಲ್ಲ ಕಡೆಯಲ್ಲಿ ಕೂಡ ಫುಡ್ ಸೆಕ್ಷನ್ನಲ್ಲಿ ಸ್ವಚ್ಛತೆ ಬೇಕು ಅಂತೇಳಿ ಆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸಣ್ಣ ಮಟ್ಟಿನಲ್ಲಾದರೂ ಒಳ್ಳೆ ರೀತಿಯ ಒಂದು ಆತಿಥ್ಯವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಬಂದರೆ ಒಂದು ಆ ಪುಂಡಿಗಸಿ, ಆನಂತರ ಒಂದು ಯಾವುದು ಅಂಬಡೆ, ಆ ಕರುಕುರು ಅಂತ ಹೇಳುವಂಥ ಒಂದು ಅಂಬಡೆ ಇದೆ ಅಲ್ಲ, ಅದರ ಟೇಸ್ಟ್, ಅದರ ರುಚಿ ಅದು ಇನ್ನು ನಾವು ಜೀವಮಾನಕ್ಕೆ ಮರೀಲಿಕ್ಕಿಲ್ಲ. ಆ ಕಡೆಯಿಂದ ನಮ್ಮ ಹೇರಳೆಯವರ ಇದರಲ್ಲಿ ಎಂಥ ವಡೆ, ಇದು ಎಂಥ ಸಾಂಬಾರು ವಡೆ, ಅದು ಕೂಡ ರಸಮ್ ವಡೆ ಭಾರಿ ಒಳ್ಳೆಯ ಟೇಸ್ಟ್. ಆದ ಕಾರಣ ಇಲ್ಲಿ ಹೆಸರುವಾಸಿಯಾದಂಥ ಒಂದು ಗಣೇಶ್ ಪ್ರಸಾದ್ ಇವತ್ತು ಅನಿವಾರ್ಯವಾಗಿ ಶಿಫ್ಟ್ ಆಗ್ತಾಯಿದೆ. ಆದರೆ ಪುತ್ತೂರಿನ ಆಸುಪಾಸಿನಲ್ಲಿ ಅವರು ಎಲ್ಲಿಯಾದರೂ ಒಂದು ಒಳ್ಳೆ ರೀತಿಯ ಪಾರ್ಕಿಂಗನ್ನು ಇಟ್ಟುಕೊಂಡು ಒಂದು ಮಾಡಿದರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅವರಿಗೆ. ಆದ ಕಾರಣ ಅದನ್ನು ನಾವು ಇನ್ನೂ ಬಿಟ್ಟುಕೊಡೋದಿಲ್ಲ. ನಮಗೆ ಅದು ಬೇಕೇ ಬೇಕು. ಗಣೇಶ್ ಪ್ರಸಾದ್ ಅಂತ ಹೇಳುವಂಥ ಫುಡ್ಡು ನಮಗೆ ಬೇಕು. ಇದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಸುಮಾರು ವರ್ಷಗಳಿಂದ ಬರ್ತಾ ಇರುವಂಥ ಒಬ್ಬರು ಹಳೆಯ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಿಂಡಿ ತಿಂತ ಇದ್ದೇವೆ ಅಷ್ಟೇ. ಆದರೂ ನೀವು ನಮ್ಮ ಎರಳೆ ಫ್ಯಾಮಿಲಿದ್ದು ಹಳೆ ಹೋಟ್ಲಾದ ಕಾರಣ ಮಾತಾಡಬೇಕು ಅಂತ ಎರಡು ಮಾತು. ಏನಿಲ್ಲ, 84ನೇ ಇಸ್ವಿ ಮೊದಲು ಅಲ್ಲಿ ಎದುರುಗಡೆ ಖಾಲಿ ಜಾಗ ಇದ್ದಲ್ಲ, ಅಲ್ಲಿ ಹೋಟೆಲ್ ಪ್ರಾರಂಭ ಆಗಿತ್ತು ಇವರ ತಂದೆಯವರ ಜೊತೆಯಲ್ಲಿ. ಆವಾಗ 35 ಪೈಸೆಗೆ KT ಚಹಾ ಕೊಡ್ತಾಯಿದ್ರು. 35 ಪೈಸೆ. ನೀವು 35 ಪೈಸೆ ಒಳಗೆ ಆಲೋಚನೆ ಮಾಡ್ಬೋದು. ಇವತ್ತು 17 ರೂಪಾಯಿಗೆ ಬಂದಿದೆ. ಹಾಗೆ 35 ಪೈಸೆ ಇಲ್ಲಿ. ಹಾಗೆ ಅಲ್ಲಿಂದ ನಂತರ ಈ ಹೋಟ್ಲನ್ನು ಇಲ್ಲಿಗೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡೋ ನನಗೆ ಇವತ್ತು ನೆನಪಿದೆ. ಆ ಹೊತ್ತಿನಲ್ಲಿ ಗೋಪಾಲಣ್ಣನ ತಂದೆಯವರು ಅವರಿದ್ದರು, ಗೋಪಾಲಣ್ಣ ಇದ್ದರು. ಜೊತೆಗೆ ಅವರು ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ನಮ್ಮ ಹಿರಿಯರಾದ ರಾಮಭಟ್ರು ಉದ್ಘಾಟನೆ ಬಂದಂಥ ಹೊತ್ತಿನಲ್ಲಿ ಪುತ್ತೂರಿನ ಅದು ವರ್ಣರಂಜಿತ ದಿನಗಳು. ಅದು ಬೇರೆ ಹೇಳಬೇಕು ಶಬ್ದ, ಆದರೆ ಅದು ಬೇಡ. ಇವತ್ತು ವರ್ಣರಂಜಿತ ಅಂತ ಹೇಳುವ ಹಾಗೆ ಆ ಒಂದು ವರ್ಣರಂಜಿತದಲ್ಲಿ ಈ ಹೋಟ್ಲು ನಮ್ಮೊಟ್ಟಿಗೆ ಇದ್ದದ್ದು. ಹಾಗಾಗಿ ನಾವು ಒಂದು ತಂಡ ಇಲ್ಲಿ ಆ ಕಾಲಕ್ಕೆ ಒಂದು ತಂಡ ಗೋಪಾಲಣ್ಣನವರಿಗೆ ಭಾಳ ಬೆಂಬಲವಾಗಿ ನಿಂತದ್ದು. ರಾಮಭಟ್ರವರು ಇನಾಗ್ರೇಷನ್ ಮಾಡಿದಂಥ ಹೋಟೆಲ್ ಇದು. ಹಾಗಾಗಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ಕೊನೆ ದಿನ. ಇವತ್ತು ಸತ್ಯ ಹೇಳಬೇಕಂದ್ರೆ ಉಂಟಲ್ಲ, ನನಗೆ ಯಾರಿಗೆಷ್ಟು ಬೇಸರ ಆಗ್ತಾ ಗೊತ್ತಿಲ್ಲ. ನನಗಂತೂ ತುಂಬ ನಾನು ಎಂತ ಹೋದ ನಮ್ಮದು ಬೆಳಗ್ಗೆದು ಟಿಫಿನ್ ಇಲ್ಲಿಯೇ ಇಷ್ಟೇ ಹೊತ್ತಾಗುತ್ತೆ ಸಾಧಾರಣ. ಆದರೆ ಅದು ಇನ್ನು ನಾಳೆಯಿಂದ ಇಲ್ಲ ಅಂತ ನಾನು ಗೋಪಾಲಣ್ಣ ತಿಳಿದು ಎಲ್ಲಿ ಹುಡುಕಿಕೊಂಡು ಹೋಗೋದು. 2 ದಿನ ಅವರ ಮನೆಗೆ ಹೋಗ್ಬೋದು ಬೆಳಿಗ್ಗೆ, ಮತ್ತೆ ಅದು ಸರಿ ಆಗೋದಿಲ್ಲ. ಹಾಗಾಗಿ ಮುಂದಿನ ಅವರು ಯಾವುದೋ ಒಂದು ಹೊಸ ಇದಕ್ಕೆ ಕೈ ಹಾಕಿದ್ದಾರೆ, ಅದು ಅವರು ಯಶಸ್ವಿ ಆಗಲಿ ಅಂತ ನನ್ನ ಹಾರೈಕೆ. ನಂದು ಬೆಳಿಗ್ಗೆ ಬಂದಾಗ ಅವನ ಹೆಸರು ಅಂತ ಮರ್ತೋಯ್ತು. ನವೀನ. ನೀವು ಕೇಳಿ ಅವನಿಗೆ, ನಾನು ಕೂತ್ರೆ ಸಾಕು ಪಲಾವ್ ತಂದು ಕೊಡ್ತಾನೆ. ನನ್ನ ಫೇವ್ರೇಟ್. ಇವತ್ತು ಸಹ ಈಗ ಪಲಾವ್ ಇಲ್ಲ ಅಂತ ಮುಗಿದಿದೆ, ಅದಕ್ಕಾಗಿ ಸೇಮಿಗೆ ಕೊಡ್ತಾನೆ. ನಂದು ಸೆಕೆಂಡು ಸೇಮಿಗೆ. ಹೌದು, ಫಸ್ಟು ಪ್ರಿಫರೆನ್ಸ್ ಪಲಾವ್.
ಅದು ಎಷ್ಟು ವರ್ಷದಿಂದ ತಿಂತೇನೆ ಅಂತ ನನಗೆ ಸಹ ಗೊತ್ತಿಲ್ಲ. ಅಷ್ಟು ವರ್ಷದಿಂದ ತಿಂತಾ ಇದ್ದೀವಿ ಪಲಾವೇ. ಹೌದು. ಓಕೆ. ನೀವು ನಿಮಗೆ ಗೊತ್ತುಂಟ ಗೊತ್ತಿಲ್ಲ, ನೀವು ಸಂಡೇ ದಿನ ಬೆಳಿಗ್ಗೆ ಇಲ್ಲಿ ಬಂದರೆ ಎಲ್ಲ ಗಂಡಸರು ಒಂದು ಲುಂಗಿ ಉಟ್ಟುಕೊಂಡು ಸ್ಕೂಟ್ರ್ ಕಾರಲ್ಲಿ ಬರ್ತಾರೆ, ಒಂದು ಖಾಲಿ ಚಹಾ ತಗೊಳ್ತಾರೆ, 15 ಇಡ್ಲಿ, 8 ಬನ್ಸು, ಒಂದು 10 ವಡೆ, ಇದಿಷ್ಟು ಪಾರ್ಸೆಲ್. ಯಾಕಂದರೆ ಮನೆಯಲ್ಲಿ ಬೆಳಗಿನ ಹೆಂಗಸರು ಹೇಳೋದಿಲ್ಲ ಆದಿತ್ಯವಾರ, ಹಾಗಾಗಿ ಟಿಫಿನು ಅದು ಮನೆ ಹೋಮ್ಲಿ ಫುಡ್ಡು, ಅದು 100% ಮನೆ ಇದೆ ಫುಡ್ಡು. ಹಾಂ, ಮತ್ತು ಇನ್ನೊಂದು ನೀವು ನೋಡಿ, ಎಲ್ಲ ಹೋಟೆಲ್ಗಳು ಹೋದ್ರು ತುಂಬ ವಯಸ್ಸಾದವರೆಲ್ಲ ಸಿಗ್ತಾರೆ ನಿಮಗೆ. ಇವತ್ತು ಇಲ್ಲಿ ಎಲ್ಲ ಒಂದು ಯಂಗ್ಸ್ಟರ್ ಟೀಮ್ ಉಂಟು. ಅದು ಇಷ್ಟು ವರ್ಷದಿಂದ ಆ ಯಂಗ್ಸ್ಟರ್ ಟೀಮನ್ನು ಹೇಗೆ ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಪ್ರತಿ ಸಾರಿ ಇಲ್ಲಿ ಚಹಾ ಕುಡಲಿಕ್ಕೆ ಬಂದರೆ ಯಂಗ್ಸ್ಟರ್ಸ್ ಇರೋದು ನೋಡಿ, ಈಗ ಸಹ ಹಾಗೆ ಯಂಗ್ಸ್ಟರ್ಗಳಿದ್ದಾರೆ, ಅವರ ಸರ್ವಿಸಸ್ ಒಳ್ಳೆದಿದೆ. ಹಾಗಾಗಿ ಖಂಡಿತ ಇದೆ. ಕೊರೋನಾ ಟೈಮಲ್ಲಿ ನಮಗೆ ತಿಂಡಿ ಇಲ್ಲದಾಗ ಸಮೇತ ಗೋಪಾಲಣ್ಣನವರು ಸರ್ವಿಸ್ ಕೊಟ್ಟಿದ್ದಾರೆ. ಅದು ಒಂದು ಅದ್ಭುತ ಸೇವೆ. ಯಾಕಂದರೆ 9 ಗಂಟೆಗೆ ಪೊಲೀಸ್ ಇಲಾಖೆಯವರು ಬಂದ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಶೆಟ್ಟರ್ ಹಾಕಿದ್ರು, ನಾವೇನೋ ಹಿಂದಿನ ಬಾಗಿಲಲ್ಲಿ ಬಂದು ತಿಂಡಿ ಎಲ್ಲ ತಿಂದು ಹೋಗ್ತಿದ್ದಂಥದ್ದು. ಯಾಕಂದರೆ ನಮಗೆ ಬಯಲಿಗೆ ಕನೆಕ್ಷನ್ ಇದೆ ಅದು. ಹಾಗೆ ಧನು ಪೂಜೆ ಟೈಮಲ್ಲಿ ನಾನು 1 ವರ್ಷ ಮಾತ್ರ ನಾನು ಧನುರ್ ಪೂಜೆಗೆ 30 ದಿನ ಸಹ ಬಂದಿದ್ದೇನೆ. ಹಾಗಾಗಿ ಆ 30 ದಿನಗಳು ಇಲ್ಲಿ ಚಹಾ ಕುಡಿಲಿಕ್ಕೆ ನಾವು ನನ್ನ ಸ್ನೇಹಿತರೊಟ್ಟಿಗೆ ಬರ್ತಾಯಿದ್ವಿ. ಮತ್ತು ಇನ್ನೊಂದು ಏನಂದರೆ ಅಯ್ಯಪ್ಪನ ಪೀರಿಯಡ್ ಇದಲ್ಲ, ಅಯ್ಯಪ್ಪ ಸ್ವಾಮಿಗೆ ಭಕ್ತ, ಆ ಟೈಮಲ್ಲಿ ಅಂತೂ ನೀವು ಬೆಳಿಗ್ಗೆ ಅಂತೂ ಅಯ್ಯಪ್ಪ ಭಕ್ತರು ಇಲ್ಲಿ ಫುಲ್ಲು ತುಂಬಿ ಹೋಗ್ತಾಯಿದ್ರು. ಅದೊಂದು 100% ಅವರ ಎಲ್ಲರೂ ಬೇರೆ ಎಲ್ಲಿ ಹೋಗ್ತಾಯಿದ್ರು ಗೊತ್ತಿಲ್ಲ, ಬಟ್ ಇಲ್ಲಿ ಅಂತೂ ಅವರು 100ಕ್ಕೆ 100 ಇರ್ತಾಯಿದ್ರು. ಗಣೇಶ್ ಪ್ರಸಾದಲ್ಲಿ ಬೆಳಗಿನ ತಿಂಡಿ ಎಷ್ಟು ರೆಸ್ಪಾನ್ಸ್ ಇದೆ, ಇಲ್ಲಿ ಬೆಳಗಿನಲ್ಲಿ ಯಾವ ರೀತಿಯಾದಂಥ ಸ್ಪೆಷಲ್ ತಿಂಡಿಗಳೆಲ್ಲ ಇದೆ, ಜನಗಳೆಷ್ಟು ಇಷ್ಟಪಟ್ಟರು. ಗಣೇಶ್ ಪ್ರಸಾದ್ನ ಬಗ್ಗೆ ಎಲ್ಲರೂ ಎಂತ ಮಾತಾಡಿದರು, ಆಲ್ಮೋಸ್ಟ್ ಹೇಳಿದವರೆಲ್ಲರೂ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಅಂತ ಹೇಳಿದರೆ ಇಲ್ಲಿ ಬಂದವರಿಗೆ ಒಂದಲ್ಲ ಒಂದು ಮೆಮೊರಿ ಕ್ರಿಯೇಟ್ ಆಗಿರ್ತದೆ, ಮನೆಯಲ್ಲಿ ತಿಂದಾಗೆ ಅನಿಸ್ತದೆ ಅಂತ ಹೇಳಿದವರು ಸುಮಾರು ಜನ ಇದ್ದಾರೆ. ಅದಲ್ಲದೆ 40 ವರ್ಷದಿಂದ ಕೂಡ ಬಂದವರು ಕೂಡ ನಮಗೆ ಇವತ್ತು ಸಿಕ್ಕಿದ್ರು. ಅದಲ್ಲದೆ ಬೆಳಗಿನ ಉಪಹಾರ ನಾನು ಕೂಡ ತಿಂದೆ, ತುಂಬ ಖುಷಿ ಅನಿಸಿತು ನನಗೆ, ಮನೆಯಲ್ಲಿ ತಿಂದಾಗೆ ಅನಿಸ್ತಿತ್ತು. ಪುಂಡಿಗಸಿ ಅಂತ ಹೇಳಿದರೆ ಇಲ್ಲಿದು ತುಂಬ ಫೇಮಸ್, ತಿಂದು ತುಂಬ ಖುಷಿ ಆಯಿತು. ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ. ಅದಲ್ಲದೆ ಇನ್ನೊಂದು ಕಡೆ ಸ್ಥಳಾಂತರಗೊಂಡ ಮೇಲೆ ಓಪನ್ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ ಸ್ವಲ್ಪ ದಿನಗಳಲ್ಲಿ. ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ವರ್ಷ, ಕಹಳೆ ನ್ಯೂಸ್, ಪುತ್ತೂರು. ಸುದೀರ್ಘವಾಗಿ 40 ವರ್ಷಗಳ ಕಾಲ ಪುತ್ತೂರಿನಲ್ಲಿ ಒಂದು ಹೋಟೆಲ್ ಹೆಸರು ಮಾಡಿದೆ, ಶುಚಿರುಚಿಯಾದ ಆಹಾರವನ್ನ ಸರ್ವ್ ಮಾಡಿಕೊಂಡು ಹೆಸರು ಮಾಡಿದೆ ಅಂತ ಹೇಳಿದೆ. ಸ್ಥಳವನ್ನು ಬಿಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಬಿಡ್ತಾ ಇದ್ದಾರೆ. ಎತ್ತ ಬೇಜಾರಾವುದುಂಟು ಬೇಲೆಯವ್ರಲ್ಲ ಇಜ್ಜಿ ಮದ್ಮೆ ಆತಂಡ್ರಿ ಒಂಜಿ ಖರ್ಚಿಗೆ ದಾಲಾಕು ಆವೊಂದಿತ್ತಂಡ್ರಿ ನನ್ನ ಬೇತೆ ಓಪನ್ ಅಂಡ ಬರ್ತೆ. ನೀವು ಗಣೇಶ್ ಪ್ರಸಾದ್ನ ಕಡೆಯ ದಿನ ಇವತ್ತು ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.